ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಯಾವ ಶ್ರೇಯಸ್ಸೂ ಆಗಲಾರದು. ಅನಂತರವೂ ನಾನು ಯಾವುದೇ ವಿಜಯವನ್ನಾಗಲಿ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸಲಾರೆ. ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈಃ ಜೀವಿತೇನ ಅನಂತರ ಯೇಷಾಮರ್ಥೇ ಕಾಂಕ್ಷಿತಂ ನೋ ನಾನು ಯಾವುದೇ ವಿಜಯವನ್ನಾಗಲಿ ಸುಖವನ್ನಾಗಲಿ ಬಯಸಲಾರೆ. ತ ಇಮೇವ ಸ್ಥಿತಾ ಯುದ್ಧೇ ಪ್ರಾಣಾತ್ಯಕ್ವಾ ಧನಾನಿ ಚ ಆಚಾರ್ಯಾಃ ಪಿತರಃ ಪುತ್ರಾಃ ತಥೈವ ಚ ಪಿತಾಮಹಾಃ ಮಾತುಲಾಃ ಶ್ವಶುರಾಃ ಪೌತ್ರಾಃ ಶ್ಯಾಲಾಃ ಸಂಬಂಧಿನಸ್ತಥಾ. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಎಲ್ರೂ ಹೇಗಿದ್ದೀರಾ? ಎಲ್ರಿಗೂ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಕೇಳಿಸ್ತಾ ಇದೆ ಧ್ವನಿ. ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ. ಧನ್ಯವಾದಗಳು. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಇಸ್ಕಾನ್ ಮಂಗಳೂರು ಅವರು ಆಯೋಜಿಸಿರುವಂತಹ 18 ದಿವಸಗಳ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಇವತ್ತಿನ ಅಧ್ಯಾಯ 1ಕ್ಕೆ ನನ್ನ ಹೆಸರು ಶಂಕರ್ ಹಿರೇಗಂಗೆ ಅಂತ. ನಾನು ಇಸ್ಕಾನ್ ಮಂಗಳೂರು ಜೊತೆ ಆಲ್ಮೋಸ್ಟ್ 4 ವರ್ಷದಿಂದ ಇದ್ದೇನೆ ಕೃಷ್ಣ ಪ್ರಜ್ಞೆಯಲ್ಲಿ. ಮತ್ತು ನಾನು ಬೆಂಗಳೂರಿನಲ್ಲಿ ವಾಸಿಸುವಂಥವನು. ಇವತ್ತಿನ ಈ ಅಧ್ಯಾಯ 18 ದಿವಸಗಳ ಈ ಒಂದು ಆಧ್ಯಾತ್ಮಿಕ ಪ್ರಯಾಣ ಏನಿದೆ ನಮ್ಮದು, ಅದು ನಾವೆಲ್ಲ ಒಟ್ಟಿಗೆ ಮಾಡ್ತಾ ಇದ್ದೇವೆ. ನನ್ನ ಜೊತೆಗೆ ಜ್ಯೋತಿ ಮಾತಾಜಿ ಅಂತ ಒಬ್ಬರಿದ್ದಾರೆ ಇಲ್ಲಿ. ಅವರು ಕೋಹೋಸ್ಟ್ ಆಗಿ ಇದ್ದಾರೆ. ಮತ್ತು ಅವರು ನಿಮ್ಮ ಈ ಕ್ಲಾಸ್ಗೆ ಬೇಕಾದ ಎಲ್ಲ ಸಹಾಯವನ್ನು ಅವರು ನಿಮಗೆ ಮಾಡ್ತಾರೆ. ಓಕೆ, ಏನಾದರೂ ಪ್ರಶ್ನೆಗಳಿದ್ರೆ ನೀವು ಅವರಿಗೂ ರೀಚ್ ಆಗ್ಬೋದು, ಇಲ್ಲ ನಮಗೂ ಕೇಳಬಹುದು. ಈಗ ನಾವು ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಕೀರ್ತನೆ ಮತ್ತು ಪ್ರಾರ್ಥನೆಯ ಜೊತೆಗೆ. ಓಕೆ, ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ, ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಜಯ ಗಿರಿವರಧಾರಿ, ಜಯ ಗೋಪಿ ಜನ ವಲ್ಲಭ ಜಯ ಗಿರಿವರಧಾರಿ, ಯಶೋದನಂದನ ವೃಜ ಜನರಂಜನ, ಯಶೋದನಂದನ ವೃಜ ಜನರಂಜನ, ಯಶೋದನಂದನ ವೃಜ ಜನರಂಜನ, ಯಮುನಾ ತೀರಾವನಚಾರಿ, ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ, ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ, ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ, ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ, ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. श्री श्री राधा गोविंद की जय, शिक्षाष्टकम की जय, हरिनाम कीर्तन की जय, भगवद गीता ग्रंथराज की जय, श्रीला प्रभुपाद की जय, अनंत कोटि भक्त वृंद की जय. हरे कृष्ण. ಎಲ್ರಿಗೂ ಮತ್ತೊಮ್ಮೆ ಈ ಕ್ಲಾಸಿಗೆ ಸ್ವಾಗತ. ಈ ಕ್ಲಾಸು ಯಾರೋ ರೆಕಾರ್ಡಿಂಗ್ ರಿಕ್ವೆಸ್ಟ್ ಹಾಕಿದಿರಿ. ರೆಕಾರ್ಡಿಂಗ್ ಬೇಡ, ಯೂಟ್ಯೂಬ್ ಲೈವ್ ನಡೀತಾ ಇದೆ. ಧನ್ಯವಾದಗಳು ಮತ್ತೊಮ್ಮೆ. ಅದು ಶೇರ್ ಮಾಡ್ತೇವೆ ಆಮೇಲೆ. ಹರೇ ಕೃಷ್ಣ. ಸೊ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಈಗ ನಾವು
ಈ ಭಗವದ್ಗೀತೆಯ ಬಗ್ಗೆ ಕ್ಲಾಸನ್ನು ಸ್ಟಾರ್ಟ್ ಮಾಡುವ ಮೊದಲು ಒಂದಿಷ್ಟು ಪೀಠಿಕೆ ಇಸ್ಕಾನು ಮತ್ತು ಇದರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಅದಕ್ಕೂ ಈಗ ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಕ್ಲಾಸನ್ನು ನಾವು ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಧಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗರಜಾತಂ ಸಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಸಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀ ಶ್ರೀ ರಾಧಾ ಗೋವಿಂದರ ಚರಣ ಕಮಲಾರವಿಂದಗಳಿಗೆ ನಮಿಸ್ತಾ ಇವತ್ತಿನ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಈ ಭಗವದ್ಗೀತೆಯ 18 ದಿವಸಗಳ ಕ್ಲಾಸ್ ಏನಿದೆ ನಿಮಗೆ ಇಸ್ಕಾನ್ ಮಂಗಳೂರವರು ಪ್ರಾಯೋಜಿಸುತ್ತಿರುವಂತಹದ್ದು. ಇದರ ಮುಖ್ಯ ಅಂದರೆ ಎಲ್ಲಿಂದ ನಾವು ಈ ಭಗವದ್ಗೀತೆ ಕ್ಲಾಸನ್ನು ನಿಮಗೆ ಹೇಳ್ತಾ ಇದ್ದೇವೆ ಅಂದರೆ, ಇದು ಇಸ್ಕಾನಿನ ಸಂಸ್ಥಾಪಕ ಆಚಾರ್ಯರಾಗಿರುವಂತಹ ಶ್ರೀಮದ್ AC ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರ ಬೋಧನೆಗಳ ಆಧಾರದ ಮೇಲೆ. ಸೊ ಅವರು ಈ ಭಗವದ್ಗೀತೆಗೆ ಭಾಷ್ಯವನ್ನ ಬರೆದಿರ್ತಾರೆ ಮತ್ತು ಅವರು ಹೇಗೆ ಏನು ಅನ್ನೋದನ್ನು ಸಹಿತ ನಾವು ಮುಂದೆ ತಿಳ್ಕೊಳ್ತೇವೆ. ಅದು ಭಗವದ್ಗೀತೆಯ ಯಥಾರೂಪ ಅಂತ ಅದನ್ನು ನಾವು ಕರೆಯುತ್ತೇವೆ. ಯಾಕೆಂದ್ರೆ ಈ ಭಗವದ್ಗೀತೆಯ ಸಂದೇಶ ಯಾವುದೇ ಒಂದು ಮಧ್ಯದಲ್ಲಿ ಏನನ್ನು ಸೇರಿಸದೆ ಭಗವಂತನ ಸಂದೇಶ ಯಾವ ರೀತಿ ಇದೆಯೋ ಅದೇ ರೀತಿ ನಮಗೆ ಇಲ್ಲಿ ಸಿಗ್ತಾ ಇರುವಂತಹದ್ದು. ಅದು ಸಹಿತ ನಿಮಗೆ ಮುಂದೆ ಹೋದಾಗ ಅರ್ಥ ಆಗುತ್ತೆ. ಇವರು ಭಕ್ತಿ ವೇದಾಂತ AC ಭಕ್ತಿ ವೇದಾಂತ ಶ್ರೀಲಾ ಪ್ರಭುಪಾದರು. ಸೊ ಅವರ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ನಿಮಗೆ ಜಾಸ್ತಿ ಇಲ್ಲ. ಸೊ ಅವರು 1835ದಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಒಬ್ಬ ಈ ವೈಷ್ಣವ ಕುಟುಂಬದಲ್ಲಿ ಜನಿಸ್ತಾರೆ. ಚಿಕ್ಕವರಿರುವಾಗಲೇ ಭಗವಂತನ ಮೇಲೆ ತುಂಬಾ ಆಸಕ್ತಿ ಇತ್ತು. ಅಂದ್ರೆ ಅವರು ಮಕ್ಕಳ ಜೊತೆಗೆ ಸೇರಿಕೊಂಡು ಈ ಒಡಿಸ್ಸಾದ ಪುರಿಯ ಜಗನ್ನಾಥನ ರಥಯಾತ್ರೆಯನ್ನೆಲ್ಲ ಮಾಡ್ತಾ ಇದ್ರು. ಅವರ ಆ ಒಂದು ಆಸೆಯನ್ನು ನೋಡಿ, ಅಂದ್ರೆ ಅವರ ಒಂದು ಆಸಕ್ತಿಯನ್ನ ನೋಡಿ ಅವರ ತಂದೆ ಅವರಿಗೆ ಸ್ವತಃ ಒಂದು ರಥವನ್ನ ಮಾಡಿಕೊಡ್ತಾರೆ, ಜಗನ್ನಾಥನ ರಥಯಾತ್ರೆಯನ್ನ ಮಾಡ್ಲಿಕ್ಕೋಸ್ಕರ ಅಂತ. ಸೊ ಅದೇ ರೀತಿಯಾಗಿ ಅವರು ಸ್ವಲ್ಪ ದೊಡ್ಡವರಾದ್ಮೇಲೆ ಅವರ ಊರಿಗೆ ಅವರ ಈ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಗುರುಗಳು ಅವರು ಆಕ್ಚುಲಿ ಅವರು ಬರ್ತಾರೆ. ಆಗ ಅವ್ರು ಯಾರಂತ ಗೊತ್ತಿರಲಿಲ್ಲ. ಸೊ ಹಾಗೆ ಬಂದಾಗ ಅವರ ಗೆಳೆಯ ಒಬ್ಬ ಹೇಳ್ತಾನೆ, ನೀನು ಬರಬೇಕು. ಯಾಕೆಂದ್ರೆ ಅವರು ಆಗಲೇ ಶ್ರೀಲಾ ಪ್ರಭುಪಾದರು ಈ ಬ್ರಿಟಿಷ್ ಸ್ಕೂಲಲ್ಲಿ ಕಲ್ಕತ್ತಾನಲ್ಲಿ ಗ್ರಾಜ್ಯುಯೇಷನ್ ಮಾಡಿರ್ತಾರೆ. ಅಂದ್ರೆ ಇಂಗ್ಲಿಷಲ್ಲಿ ಅವರು ಸ್ಕಾಲರ್ ಆಗಿರ್ತಾರೆ. ಸೊ ಅದರಿಂದ ಅವನು ಹೇಳ್ತಾನೆ, ಅವರು ಆವಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಳ್ಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಆ ಸಮಯದಲ್ಲಿ ಅವರ ಗೆಳೆಯ ಒಬ್ಬ ಹೇಳ್ತಾನೆ, ಇಲ್ಲ ನೀನು ಬಂದು ಸಿಗ್ಬೇಕು ಅಂತ. ಅವರು ಹೋಗಿ ಆ ಗುರುಗಳನ್ನ ಮೀಟ್ ಆಗ್ತಾರೆ. ಗುರುಗಳನ್ನ ಮೀಟ್ ಆದ್ಮೇಲೆ ಆ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ನೀವು ಅಂದ್ರೆ ಎಲ್ಲಾ ಗುರುಗಳು ಮೊದಲು ಅವರಿಗೆ ಆಸಕ್ತಿ ಇರಲಿಲ್ಲ. ಸನ್ಯಾಸಿಗಳು ಅಂದ್ರೆ ಏನು, ಓಕೆ ಯಾರೋ ಬರ್ತಾರೆ ಹೋಗ್ತಾರೆ. ಅವ್ರ ಮನೆಯಲ್ಲಿ ಅವರ ತಂದೆಯವರು ಸಹಿತ ಸನ್ಯಾಸಿಗಳನ್ನ ಕರೆದು ಸ್ವೀಕಾರ ಅಂದ್ರೆ ಅವರಿಗೆ ಸತ್ಕಾರ ಮಾಡ್ತಾ ಇದ್ರು. ಆದ್ರೆ ಕೆಲವು ಸನ್ಯಾಸಿಗಳು ಸ್ವಲ್ಪ ಸೋಗಲಾಡಿಗಳ ತರದ ಇರ್ತಾ ಇದ್ರು. ಆದ್ರಿಂದ ಇವ್ರೇನ್ ಮಾಡ್ತಾ ಇದ್ರು ಅಂದ್ರೆ ಅವರಿಗೆ ಅಷ್ಟು ಆಸಕ್ತಿ ಇರಲಿಲ್ಲ ಸನ್ಯಾಸಿಗಳ ಮೇಲೆ. ಆದ್ರೂ ಸಹಿತ ಗೆಳೆಯನ ಒತ್ತಾಯದ ಮೇರೆಗೆ ಅವರು ಹೋಗಿ ಸಿಗ್ತಾರೆ. ಆಮೇಲೆ ಅವರನ್ನ ನೋಡಿ ಅವ್ರು ಹೇಳ್ತಾರೆ, ನೀವು ಯಾಕೆ ಭಗವದ್ಗೀತೆನ, ಆಗಿನ ಕಾಲದಲ್ಲಿ ಬ್ರಿಟಿಷರ ಇನ್ಫ್ಲೂಯೆನ್ಸ್ ತುಂಬಾ ಇತ್ತು.
ಮತ್ತೆ ಎಲ್ಲರಿಗೂ ಪಾಶ್ಚಾತ್ಯರ ಒಂದು ಇದಕ್ಕೆ ಮಾರು ಹೋಗುವಂತಹದ್ದು. ನಿಮಗೆಲ್ಲ ಗೊತ್ತಿದೆ, ಮೆಕ್ಕಾಲೆ ಅನ್ನುವಂಥವನು ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಒಂದು ಭಾಷಣ ಮಾಡ್ತಾನೆ. ಅವನು ಇಲ್ಲಿ ಬ್ರಿಟಿಷರು ಬರುವ ಮೊದಲು, ಅಂದ್ರೆ ಮೊದಲು ಇಲ್ಲಿ ಬಂದಾಗ, ವ್ಯಾಪಾರಕ್ಕೆ ಅಂತ ಬಂದಾಗ ಅವ್ರು ನೋಡಿದರೆ ಎಲ್ಲೂ ಒಬ್ಬ ಭಿಕ್ಷುಕ ಕಾಣಿಸ್ತಾ ಇರ್ಲಿಲ್ಲಂತೆ, ಇಡೀ ಭಾರತದ ಉದ್ದಗಲಕ್ಕೂ ಅವನು ಟ್ರಾವೆಲ್ ಮಾಡಿದಾಗ. ಸೊ ಆ ರೀತಿಯಾದಂತಹ ಆದ್ರೆ ಏನಾಗತ್ತೆ, ಅವ್ರೇನ್ ಮಾಡ್ತಾರೆ ಅಂದ್ರೆ ಆವಾಗ ಹಾಗೆ ನಮಗೆ ಬ್ರಿಟಿಷರ ಇನ್ಫ್ಲೂಯೆನ್ಸ್, ಇಂಗ್ಲಿಷ್ ಅಂದ್ರೆ ಸ್ವಲ್ಪ ಮೋಹ ಕೆಲವರಿಗೆ. ಸೊ ಆದ್ರೆ ಇವ್ರೇನ್ ಮಾಡ್ತಾರೆ ಅಂದ್ರೆ ಗುರುಗಳು ಕೇಳ್ತಾರೆ, ಯಾಕೆ ನೀವು ಇದನ್ನ ಇಂಗ್ಲಿಷಿನಲ್ಲಿ ಈ ಭಗವಂತನ ಸಂದೇಶ, ಚೈತನ್ಯ ಮಹಾಪ್ರಭುಗಳು ಒಬ್ಬ ಗುರುಗಳು ಬರ್ತಾರೆ, ಸೊ ಅವರ ಸಂದೇಶ ಮತ್ತು ಈ ಭಗವದ್ಗೀತೆಯ ಸಂದೇಶ, ಭಾಗವತ, ಇದನ್ನ ಯಾಕೆ ನೀವು ಇಂಗ್ಲಿಷಲ್ಲಿ ಬೋಧಿಸಬಾರದು, ಯಾಕೆ ನೀವು ಪ್ರಯತ್ನ ಮಾಡಬಾರದು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಅವರಿಗೆ ಇಡ್ತಾರೆ. ಯಾಕೆಂದ್ರೆ ಈ ಸಂದೇಶ ಅನ್ನುವಂಥದ್ದು ಎಲ್ರಿಗೂ ಸಿಗಬೇಕು ಅನ್ನುವಂಥದ್ದು. ಅದರಿಂದ ಅವರು ಪ್ರಭಾವಿತರಾಗ್ತಾರೆ. ಯಾಕೆ ಎಲ್ಲ ಗುರುಗಳು ಏನನ್ನೋ ಕೇಳ್ಕೊಳ್ತಾರೆ, ಆದ್ರೆ ಇವರು ಇಂತಹ ಒಂದು ವಿಷಯವನ್ನ ಕೇಳ್ತಾ ಇದ್ದಾರೆ, ಅವ್ರಿಗೆ ಒಂಥರ ಆಶ್ಚರ್ಯ ಆಗುತ್ತೆ. ಆಮೇಲೆ ಅವರು ಸ್ವಾತಂತ್ರ್ಯ ಹೋರಾಟದ, ಅವ್ರು ಅವಾಗ ಹೇಳ್ತಾರೆ ಸ್ವಾತಂತ್ರ್ಯ ಹೋರಾಟ ಬಹಳ ಮುಖ್ಯ, ಅದನ್ನ ಈಗ ನಾನು ಅದರಲ್ಲಿದ್ದೇನೆ, ಇದನ್ನ ಮಾಡ್ಲಿಕ್ಕೆ ನನಗೆ ಸಮಯ ಇಲ್ಲ ಅನ್ನುವಂತಹ ಮಾತು ಗುರುಗಳಿಗೆ. ಆದ್ರೆ ಗುರುಗಳು ಹೇಳ್ತಾರೆ, ಸ್ವಾತಂತ್ರ್ಯ ಅಂದ್ರೆ ಜನ ಬರ್ತಾರೆ ಹೋಗ್ತಾರೆ, ರಾಜ ಚೇಂಜ್ ಆಗ್ತಾನೆ ಹೋಗ್ತಾನೆ, ಆದ್ರೆ ಈ ಸಂದೇಶ ಏನಿದೆ, ಭಗವಂತನ ಸಂದೇಶ ಏನಿದೆ, ಅದು ಜನರಿಗೆ ಸಿಕ್ಕುವುದು ಬಹಳ ಇಂಪಾರ್ಟೆಂಟ್, ಅರ್ಜೆಂಟ್ ಇದೆ, ಎಲ್ಲಕ್ಕಿಂತ ಪ್ರಮುಖವಾದದ್ದು. ಅವರಿಗೆ ಆಶ್ಚರ್ಯ ಆಗತ್ತೆ ಅವ್ರು ಆತರ ಹೇಳ್ತಾ ಇರುವಂತದ್ದು. ಆಮೇಲೆ ಅವರು ಅವರ ಆದೇಶದ ಮೇರೆಗೆ ಮರಳಿ ಭಗವಂತನ ಕಡೆಗೆ ಅನ್ನುವಂತ ಒಂದು ಮ್ಯಾಗಝಿನ್ ಅನ್ನ ಹೊರಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅವರು ಸುಮಾರು ಒಂದು ತಮ್ಮ 60ನೇ ವಯಸ್ಸಿನ ಹತ್ರ ಅವರು ಸನ್ಯಾಸವನ್ನು ಸಹಿತ ಅವ್ರ ಹತ್ರ ಸ್ವೀಕಾರ ಮಾಡ್ತಾರೆ. ಆಮೇಲೆ ಸ್ವೀಕಾರ ಮಾಡಿ 9 ವರ್ಷ ಅವರು ವೃಂದಾವನದಲ್ಲಿ ಇರ್ತಾರೆ. ವೃಂದಾವನದಲ್ಲಿ ಇದ್ದು ಅಲ್ಲಿ ಪೂರ್ತಿ ಅವರು ಎಲ್ಲವನ್ನ, ಈ ಭಾಗವತಮನ್ನ ಮತ್ತೆ ಭಗವದ್ಗೀತೆಯನ್ನ ಇಂಗ್ಲಿಷಿಗೆ ಭಾಷಾಂತರ ಮಾಡ್ತಾರೆ. ಎಲ್ಲಾ ಗುರುಗಳ ಭಾಷೆ ಏನಿದೆ ಅದನ್ನೆಲ್ಲ ನೋಡ್ಕೊಂಡು ಬರೆದು ಭಾಷಾಂತರ ಮಾಡಿ ಇಂಗ್ಲಿಷಿಗೆ ಭಾಷಾಂತರ ಮಾಡ್ತಾರೆ ಸಂಸ್ಕೃತದಿಂದ. ಅಷ್ಟು ಮಾಡಿದ ಮೇಲೆ ಅವರು, ಗುರುಗಳ ಆದೇಶ ಇದೆ, ನಾನು ಯಾಕೆ ಈ ಸಂದೇಶವನ್ನ ಪಾಶ್ಚಾತ್ಯರಿಗೆ, ಅಂದ್ರೆ ಅಮೆರಿಕ ಅವಾಗ ದೊಡ್ಡಣ್ಣ, ಎಲ್ರಿಗೂ ಇಡೀ ಪ್ರಪಂಚಕ್ಕೆ ಯಾಕೆ ನಾನು ಅಲ್ಲಿ ಹೋಗಬಾರ್ದು ಅನ್ನುವಂತಹ ಒಂದು ಇದ್ರ ಮೇಲೆ ಅವರು ಸ್ಕಿಂಡಿಯಾ ಅನ್ನುವಂತಹ ಒಂದು ಈ ಕಾರ್ಗೋ ಶಿಪ್, ಅಂದ್ರೆ ಅದನ್ನ ಕಾರ್ಗೋ ಶಿಪ್ ನಲ್ಲಿ ಅವರು ಪ್ರಯಾಣ ಮಾಡ್ತಾರೆ. 2 ಸಲ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗತ್ತೆ ಅದೇ ಶಿಪ್ ನಲ್ಲಿ. ಅದು 1964. ಆ ಸಮಯದಲ್ಲಿ ನೀವು ನೋಡ್ಬೋದು, ಆವಾಗ ಯಾವುದೇ ರೀತಿಯಾದಂತಹ ಈ ಮೆಡಿಕಲ್ ವೈದ್ಯಕೀಯ ಇದಿಲ್ಲ. ಅಂತಹ ಸಮಯದಲ್ಲಿಯೂ ಅವರು 2 ಸಲ ಹಾರ್ಟ್ ಅಟ್ಯಾಕ್ ಆದ್ರೂ ಭಗವಂತನ ಸೇವೆ ಅಂತ ತಿಳ್ಕೊಂಡಿರುವುದರಿಂದ ಅವರು ಅಮೆರಿಕ ಮುಟ್ತಾರೆ. ಆದ್ರೆ ಅಲ್ಲಿ ಹೋದ್ಮೇಲೆ ಆದ್ರೂ ಸಹಿತ ಅವರಿಗೆ ಅಷ್ಟು ಸುಲಭವಾಗಿರ್ಲಿಲ್ಲ. ಇಷ್ಟೊಂದು ರೀತಿಯಲ್ಲಿ ಯಾರಿಗೆ ಹೇಳೋದು, ಏನು ಮಾಡೋದು, ಈ ಭಗವದ್ಗೀತೆಯನ್ನ ಅರ್ಥ ಕೇಳುವವರು ಯಾರಿದ್ದಾರೆ ಅನ್ನುವಂತಹ ಒಂದು ಇದರಲ್ಲಿ ಅವರು ಪಾರ್ಕಲ್ಲಿ ಹೋಗಿ ಕೀರ್ತನೆ ಮಾಡ್ತಾ ಇದ್ರು. ಕೀರ್ತನೆ ಮಾಡ್ತಾ ಇರುವಾಗ ಅಮೆರಿಕಕ್ಕೆ ಒಂದು ಸಮಸ್ಯೆ ಇತ್ತು. ಆಗ ಆ ಸಮಸ್ಯೆ ಏನಂದ್ರೆ, ವಿಯೆಟ್ನಾಂ ಯುದ್ಧದ ಸಮಯ, ಅಲ್ಲಿ ಬಹಳ ಜನ ಹಿಪ್ಪೀಸ್, ಡ್ರಗ್ಗಿಸ್ಟ್ಗಳಿದ್ರು. ಅವರೆಲ್ಲ ರೋಡಲ್ಲಿ ಹೇಗೆ ಬೇಕೋ ಹಾಗೆ, ಅದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಯಾರು ಕೇಳ್ತಾ ಇರಲಿಲ್ಲ, ಅರಾಜಕತೆ ಇತ್ತು. ಸೊ ಅವ್ರೇನ್ ಮಾಡ್ತಾರೆ, ಪಾರ್ಕಲ್ಲಿ ಹೀಗೆ ಕೀರ್ತನೆ ಮಾಡ್ತಾ ಇರುವಾಗ ಕೆಲವರು ಅವರ ಕೀರ್ತನೆಯನ್ನ ಕೇಳಲಿಕ್ಕೆ ಬರ್ತಾ ಇದ್ರು. ಬಂದು ಆಮೇಲೆ ನಿಧಾನಕ್ಕೆ ಅವರಿಗೆ ಭಗವದ್ಗೀತೆಯ ಸಂದೇಶವನ್ನು ಅವರಿಗೆ ಕೊಟ್ಟು, ಕೆಲವು ಡ್ರಗ್ಗಿಸ್ಟ್ಗಳ ಜೊತೆಗೆ ರೂಮನ್ನ ಶೇರ್ ಮಾಡಿದ್ರು. ಅವರು ಗೊತ್ತಿಲ್ಲದೆ ಇರುವಂತಹ ಪ್ರಪಂಚ, ಯಾರಿಗೆ ಈ ದೇವರ ಸಂದೇಶ ಹೇಳುವಂತಹದ್ದು, ಅಂತಹ ಸಮಯದಲ್ಲಿ ಅಲ್ಲಿ ಡ್ರಗ್ಗಿಸ್ಟ್ಗಳು ಬಹಳ ಇದಾಗ್ತಾ ಇತ್ತು ಅವರಿಗೆ. ಅವರ ಇದಿದೆ, ಪ್ರಭುಪಾದ್ ಲೀಲಾಮೃತ ಅಂತ ಒಂದು ಪುಸ್ತಕದಲ್ಲಿ ಅವರ ಬಗ್ಗೆ ನಾವು ಓದಿದ್ದೇವೆ ಸ್ವಲ್ಪ. ಸೊ ಅವರು ಯಾವ ರೀತಿಯಾಗಿ ಅವರು ಅಲ್ಲಿ ಆ ಒಂದು ಕಠಿಣ ಪರಿಸ್ಥಿತಿಯನ್ನು ಎದುರಿಸಿದ ಹಾಗೆ ಅವರು ಏನ್ ಮಾಡ್ತಾರೆ, ನಿಧಾನಕ್ಕೆ ಎಲ್ಲ ಒಬ್ಬೊಬ್ಬರೇ ಶಿಷ್ಯರು ಜಾಸ್ತಿ ಆಗ್ತಾ ಅಂದ್ರೆ ಬರೀ ಒಂದು 11 ವರ್ಷದಲ್ಲಿ ಅವ್ರೇನ್ ಮಾಡ್ತಾರೆ, 108 ರಾಧಾ ಗೋವಿಂದ ದೇವಸ್ಥಾನವನ್ನ ಪ್ರಪಂಚದಾದ್ಯಂತ ಸ್ಥಾಪನೆ ಮಾಡ್ತಾರೆ. ಸೊ ಅವರು ಅಲ್ಲಿ ಗಣ್ಯ ವ್ಯಕ್ತಿಗಳನ್ನ ಭೇಟಿಯಾಗುವಂತಹದ್ದು. ಅವರು ಕೇಳ್ತಾ ಇದ್ರಂತೆ, ಅಮೆರಿಕಾನಲ್ಲಿ ಇಂತಹ ಒಂದು ಮಾರ್ಪಾಡನ್ನ ಅವರು ತಂದ್ರು. ಹಿಪ್ಪಿಗಳೆಲ್ಲ ಹ್ಯಾಪಿಯಾಗಿ ಭಗವಂತನಿಗೆ, ಕೃಷ್ಣನ ಹಿಂದೆ
ಕೃಷ್ಣನಿಗೆ ಶರಣಾಗತರಾಗ್ತಾ ಇದ್ರು. ಇದನ್ನ ನೋಡಿ ಕೆಲವರು ಕೇಳಿದ್ರಂತೆ, ನೀವು ಯಾರು, ದೇವರ ಅಂತ. ಅವರಿಗೆ ಬಹಳ ದುಃಖ ಆಗ್ತಾ ಇತ್ತು. ಯಾರಾದ್ರೂ ನನಗೆ ದೇವರು ಅಂತ ಕೇಳ್ತಾ ಇದ್ದಾರೆ, ಯಾಕೆ ನಾನು ದೇವರಾಗಿ ಹೇಗೆ? ಅವರು ಹೇಳ್ತಾರೆ, ಇಲ್ಲ, ನಾನು ದೇವರ ಸೇವಕನಾಗಿದ್ದೇನೆ, ದೇವರ ಸೇವಕರ ಕಟ್ಟ ಕಡೆಯ ಸೇವಕನಾಗಿದ್ದೇನೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅವರಿಗೆ ಬಹಳ ದುಃಖ ಆಗತ್ತೆ ಯಾರಾದ್ರೂ ಒಬ್ಬ ಮನುಷ್ಯನನ್ನ ದೇವರು ಅಂತ ಕರೆದ್ರೆ. ಸೊ ಆ ರೀತಿಯಾಗಿ ಅವರು ಪ್ರಪಂಚದಾದ್ಯಂತ 108 ಕೃಷ್ಣ ದೇವಸ್ಥಾನವನ್ನ, ರಾಧಾಕೃಷ್ಣ ದೇವಸ್ಥಾನವನ್ನ, ಮಂದಿರವನ್ನ ಸ್ಥಾಪನೆ ಮಾಡ್ತಾರೆ. विष्णुपादाय कृष्णपृष्ठाय भूतले श्रीमते भक्तिवेदान्त स्वामी इति नामिने. ಫಾಸ್ಟ್ ಫಾರ್ವರ್ಡ್ ಮಾಡ್ತಾನೆ. ನೀವು ನೋಡ್ಬೋದು ಇಲ್ಲಿ 1965ರಿಂದ 1977ರ ಸಮಯದಲ್ಲಿ ಅವರು ಹೆಚ್ಚು ಕಡಿಮೆ 25 ದೇಶಗಳನ್ನ ವಿಸಿಟ್ ಮಾಡ್ತಾರೆ. 12 ಸಲ ಪ್ರಪಂಚದ ಪ್ರದಕ್ಷಿಣೆ ಮಾಡ್ತಾರೆ. ಅಂತಹ ವಯಸ್ಸಿನಲ್ಲೇ 2 ಸಲ ಹಾರ್ಟ್ ಅಟ್ಯಾಕ್ ಆಗಿ ಮತ್ತೆ ಯಾರೂ ಇಲ್ಲದ ಇದು ಈ ರೀತಿಯಾಗಿ ಪ್ರತಿಯೊಂದು ದೇಶ ಈ ನೋಡಬಹುದು ನೀವು. ಆಸ್ಟ್ರೇಲಿಯಾ, ಹಾಂಗ್ಕಾಂಗ್, ಜಪಾನ್, ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಕೆನಡಾ ಇಂತಹ ದೇವಸ್ಥಾನದಲ್ಲಿ ದೇವಸ್ಥಾನ ನಿರ್ಮಿಸಿದಷ್ಟೇ ಅಲ್ಲದೆ ಅಲ್ಲಿಯವರಿಗೆ ದೀಕ್ಷೆಯನ್ನ ಕೊಟ್ಟು ಅವರು ಶಿಷ್ಯರಾಗಿ ಬಂದು, ಇವಾಗ ನೀವು ನೋಡಬೇಕು ಒಬ್ಬೊಬ್ರು ಎಷ್ಟು ಚಂದ ಸಂಸ್ಕೃತವನ್ನ, ಪಾಶ್ಚಾತ್ಯರಾಗಿಯೂ ಸಹಿತ ಸಂಸ್ಕೃತದಲ್ಲಿ ಹೇಗೆ ಪ್ರವಚನ ಮಾಡ್ತಾರೆ, ಹೇಗೆ ಅವರು ಈ ಕೃಷ್ಣನಿಗೆ ಶರಣಾಗತರಾಗಿದ್ದಾರೆ ಅನ್ನುವಂಥದ್ದು. ಈ ರೀತಿಯಾಗಿ 12 ಬಾರಿ ಪ್ರದಕ್ಷಿಣೆ ಮಾಡಿ 108 ದೇವಸ್ಥಾನಗಳನ್ನು ಅವರು ನಿರ್ಮಿಸ್ತಾರೆ. ಇದು ಇಸ್ಕಾನ್ ಮಂಗಳೂರಿನ ಶ್ರೀ ಶ್ರೀ ರಾಧಾ ಗೋವಿಂದ ಮೂರ್ತಿ. ಸೊ ಶ್ರೀ ಶ್ರೀ ರಾಧಾ ಗೋವಿಂದ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ನಾವು ಹಾಗೆ ಮುಂದೆ ಹೋಗೋಣ. ಇಸ್ಕಾನ್ ಎಲ್ಲಿದೆ ಅನ್ನುವಂಥದ್ದನ್ನ ನೀವು ಕೇಳಿದ್ರೆ, ಅದು ಈಗ ಕುಳಾಯಿ ಅನ್ನುವಂತಹ ಪ್ರದೇಶದಲ್ಲಿದೆ. ಮಂಗಳೂರಿನಿಂದ ಸ್ವಲ್ಪ ಹೊರವಲಯದಲ್ಲಿ ಸುರತ್ಕಲ್ ಸಮೀಪದಲ್ಲಿ ಇರುವಂತಹದ್ದು. ಮೂಡಬೆಟ್ಟು ಅನ್ನುವಂತಹ ಒಂದು ಗ್ರಾಮದಲ್ಲಿ, ನೇತಾಜಿ ನಗರದಲ್ಲಿ ಇಸ್ಕಾನ್ ಒಂದು ಭವ್ಯ ದೇವಸ್ಥಾನ. ಅದರ ಅಧ್ಯಕ್ಷರಾಗಿ ಈ HG ಅಂದ್ರೆ ಪೂಜ್ಯ ಶ್ರೀ ನಾಮನಿಷ್ಠ ದಾಸ್ ಪ್ರಭುಜಿ ಅವರು ಅದರ ಅಧ್ಯಕ್ಷರಾಗಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ನಾವು ನಿಮಗೆ ಈ ಭಗವದ್ಗೀತೆಯ 18 ದಿವಸದ ಈ ತರಗತಿಯನ್ನು ನಾವು ನಿರ್ವಹಿಸ್ತಾ ಇದ್ದೇವೆ. ಸೊ ಭಗವದ್ಗೀತೆ ಅಂದ್ರೆ ಏನು ಅನ್ನುವಂತಹದನ್ನ ನಾನು ಯಾರಾದರೂ ನಿಮ್ಮಲ್ಲಿ ಒಬ್ರು ಇಬ್ರು ಏನಾದರೂ ಶೇರ್ ಮಾಡ್ಲಿಕ್ಕಿದ್ರೆ, ಭಗವದ್ಗೀತೆ ಅಂದ್ರೆ ಏನು, ನಿಮ್ಗೆ ಏನ್ ಅನಿಸ್ತಾ ಇದೆ, ನಾವು ಯಾಕೆ ಈ ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಳ್ಬೇಕು? ಹರೇ ಕೃಷ್ಣ. ಹೇಳಿ ಜಾಹ್ನವಿ ಮಾತಾಜಿ. ಹರೇ ಕೃಷ್ಣ. ಸಾರಿ, ಅನ್ಮ್ಯೂಟ್ ಮಾಡಿ ಮಾತಾಜಿ, ಸಾರಿ, ಕ್ಷಮಿಸಿ. ಹರೇ ಕೃಷ್ಣ. ಪರವಾಗಿಲ್ಲ. ನನ್ ಪ್ರಕಾರ ಭಗವದ್ಗೀತೆ ಅನ್ನೋದು ಒಂದು ಹಿಂದೂಗಳ ಏನಂತಾರೆ ದಿವ್ಯ ಪುಸ್ತಕ. ಬೇಸಿಕ್ಲಿ ಇದು ಕೃಷ್ಣ ಅರ್ಜುನಗೆ ಯುದ್ಧದ ಟೈಮಲ್ಲಿ ಬೋಧನೆ ಮಾಡೋದು. ಇದನ್ನ ಕಲ್ತ್ರೆ ನಮ್ ಜೀವನದಲ್ಲಿ ಏನೇ ಕಷ್ಟ ಬಂದ್ರು ನಾವು ಫೇಸ್ ಮಾಡ್ತೀವಿ ಅಂತ ಇಷ್ಟ ನನಗ್ ಗೊತ್ತು ಅಂತ ನಾನ್ ಅನ್ಕೊಂಡಿದೀನಿ. ಧನ್ಯವಾದಗಳು ಮಾತಾಜಿ. ಸೊ ಭಗವದ್ಗೀತೆ ನಮ್ಮ ಜೀವನದ ಯಾವುದೇ ಕಷ್ಟಗಳನ್ನು ಸಹಿತ ನಾವು ಅದನ್ನ ಸುಲಭವಾಗಿ ಎದುರಿಸಲಿಕ್ಕೆ ನಮಗೆ ಅನುವು ಮಾಡಿಕೊಡ್ತದೆ ಅನ್ನುವಂಥದ್ದನ್ನು ನೀವು ಹೇಳಿದರೆ ಧನ್ಯವಾದಗಳು ಮಾತಾಜಿ. ಮತ್ತೆ ಬೇರೆ ಯಾರಾದರೂ? ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇದು ಬಹಳ ಇಂಟ್ರಾಕ್ಟಿವ್ ಆಗಿರುತ್ತೆ ಪೂರ್ತಿ ಸೆಷನ್ನು. ದಯವಿಟ್ಟು ನೀವು ರೆಸ್ಪಾಂಡ್ ಮಾಡಿದರೆ ಅದು ನಾವು ಇನ್ನೂ ಹೆಚ್ಚಾಗಿ ಇಂಟ್ರಾಕ್ಟಿವ್ ಮಾಡಬಹುದು. ಹರೇ ಕೃಷ್ಣ. ಯಾರಾದ್ರೂ ಬೇರೆ ಶೇರ್ ಮಾಡ್ತೀರಾ? ಕೇಳಿಸ್ತಾ ಇದೆಯಲ್ಲ ಎಲ್ಲರಿಗೂ? ಎಲ್ಲರೂ ಹ್ಯಾಂಡ್ ರೇಸ್ ಮಾಡ್ಬೋದು. ಓಕೆ. ಜಯ ಸಾಯಿ ಮಾತಾಜಿ. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಮಾಡಿ. ಓಕೆ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ ಮಾತಾಜಿ? ಜಯ ಸಾಯಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಗವದ್ಗೀತೆ ಅಂದ್ರೆ ಭಕ್ತಿ ಮಾರ್ಗದ ಮೂಲಕ ಭಗವಂತನಲ್ಲಿ ನಾವು ಸೇರೋದು ಅಂತ. ಈ ಭಗವದ್ಗೀತೆ ನಮ್ಮ ಹಿಂದೂಗಳಲ್ಲಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಒಂದು ಗ್ರಂಥ ಆಗಿದೆ ಸ್ವಾಮಿ ಪ್ರಭುಜಿ. ನಾವು ಭಕ್ತಿ ಮಾರ್ಗದ ಮೂಲಕ ಅಂತ ಭಗವಂತನಲ್ಲಿ ನಾವು ನಮ್ಮಲ್ಲಿರ್ತಕ್ಕಂಥ ಎಲ್ಲದನ್ನ ನಾವು ಅರ್ಪಣೆ ಮಾಡೋದನ್ನೇ ನಾವು ಭಗವದ್ಗೀತೆ ಅಂತ ಕರಿತೀವಿ ಪ್ರಭುಜಿ. ಸೊ ಈ ಭಗವದ್ಗೀತೆಯಿಂದ ನಾವು ಭಗವಂತನಿಗೆ ಎಲ್ಲವನ್ನ ಅರ್ಪಣೆ ಮಾಡಿ ಭಕ್ತಿ ಮಾರ್ಗದ ಮೂಲಕ ಭಗವಂತನನ್ನ ಪಡೆಯುವಂತಹದ್ದು. ಹೌದು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ.
ಪಲ್ಲವಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಮಕ್ಕಳಲ್ಲಿ ಶಿಕ್ಷಣ ಒಂದೇ ಅನ್ನೋ ತರ ಆಗ್ಬಿಟ್ಟಿದೆ ಈಗಿನ ಮಕ್ಕಳುಗಳಲ್ಲಿ. ಧೈರ್ಯ ಅನ್ನೋದಿಲ್ಲ, ಭಕ್ತಿ ಇಲ್ಲ, ಆರೋಗ್ಯದಾಗ್ಲಿ ಯಾವುದೇ ಆಗ್ಲಿ ಸರಿಯಾಗಿಲ್ಲ ಅನ್ಕೊಂತೀನಿ. ಇದೊಂದು ಭಗವದ್ಗೀತೆ ಮಕ್ಕಳಲ್ಲಿ ಕೇಳ್ಸೋದ್ರಿಂದ, ನಮಗೆ ನಾವು ತಿಳ್ಕೊಂಡು ಹೇಳ್ಕೊಡೋದ್ರಿಂದ ಮಕ್ಕಳಿಗೆ ಒಳ್ಳೆ ಒಂದು ದಾರಿ ತೋರಿಸ್ದಂಗೆ ಆಗುತ್ತೆ ಎಲ್ಲರಿಗೂ. ಧನ್ಯವಾದಗಳು ಮಾತಾಜಿ, ಹರೇ ಕೃಷ್ಣ. ಸೊ ಧನ್ಯವಾದಗಳು ಮಾತಾಜಿ, ಎಲ್ಲರಿಗೂ ನಿಮ್ಮ ಅನಿಸಿಕೆಗಳನ್ನ ಅಥವಾ ನಿಮ್ಮ ಇದನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ. ಸೊ ನೀವೆಲ್ಲ ಹೇಳಿದ ಹಾಗೆ ಭಗವದ್ಗೀತೆ ಎಲ್ಲದಕ್ಕೂ ಇದು ಒಂದು ಎಲ್ಲಾ ಸಮಸ್ಯೆಗಳಿಗೆ ಉತ್ತರವನ್ನ ಕೊಡುವಂತಹದ್ದು ಅನ್ನುವಂತಹದ್ದನ್ನ ಮಹಾತ್ಮ ಗಾಂಧಿ ಅವರೇ ಹೇಳ್ತಾರೆ. ಇದೊಂದು ಆಧ್ಯಾತ್ಮಿಕ ನಿಘಂಟು ಅಂತ ಇದು. ಮತ್ತೆ ಈ ಭಗವದ್ಗೀತೆಯನ್ನ ಅಂದ್ರೆ ಎಲ್ಲಾ ನಾಯಕರಿಗೆ ಪ್ರಪಂಚದಾದ್ಯಂತ ಇದು ಒಂಥರ ಸ್ಫೂರ್ತಿ. ಯಾಕಂದ್ರೆ ಅವರಿಗೆ ನಾಯಕತ್ವವನ್ನು ಸರಿಯಾಗಿ ನಿಭಾಯಿಸಬೇಕಂದ್ರೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡಾಗ ಅವರು ಅದನ್ನು ಸರಿಯಾಗಿ ನಿಭಾಯಿಸಬಹುದು. ಅದೇ ರೀತಿಯಾಗಿ ಗಾಂಧೀಜಿಯವರು ಹೇಳ್ತಾರೆ ಏನು, ಈ ಭಗವದ್ಗೀತೆಯನ್ನು ನಾವು ಅರ್ಥ ಮಾಡಿಕೊಳ್ಳುವುದರಿಂದ ಪ್ರತಿನಿತ್ಯ ನಮಗೆ ಒಂದು ರೀತಿಯ ನವ ಉಲ್ಲಾಸ ಸಿಗತ್ತೆ. ಮತ್ತೆ ಪ್ರತಿ ಸಲ ಭಗವದ್ಗೀತೆ ಓದಿದಾಗ್ಲೂ ನಮಗೆ ಒಂದು ಹೊಸ ಅರ್ಥವನ್ನ ಅದು ಕೊಡತ್ತೆ. ಅದು ನಮ್ಮ ಜೀವನದಕ್ಕೆ ಇನ್ನೂ ಸ್ಫೂರ್ತಿದಾಯಕವಾಗಿರುತ್ತೆ. ಸೊ ಈ ಐನ್ಸ್ಟೈನ್ ಏನ್ ಹೇಳ್ತಾರೆ ಅಂದ್ರೆ, ಅವರು ಮಹಾ ದೊಡ್ಡ ವಿಜ್ಞಾನಿ, ನಿಮಗೆಲ್ಲ ಗೊತ್ತಿದೆ. ಸೈನ್ಸ್ ಅಂದ್ರೆ ನಾವು ಏನ್ ಹೇಳ್ತೇವೆ, ಈಗ ಎಲ್ಲ ಜನ ವಿಜ್ಞಾನ ನಂಬ್ತಾರೆ, ಆಧ್ಯಾತ್ಮಿಕವಾಗಿ ಶಾಸ್ತ್ರ ಹೇಳಿರೋದನ್ನ ನಂಬೋದಿಲ್ಲ. ಆ ತರ ಒಂದು ಪರಿಸ್ಥಿತಿ ಇದೆ. ಅದರಿಂದ ವಿಜ್ಞಾನಿ ಏನ್ ಹೇಳ್ತಾನೆ, ಐನ್ಸ್ಟೈನ್ ಏನ್ ಹೇಳ್ತಾನೆ ಅಂದ್ರೆ, ಈ ಸೃಷ್ಟಿಯ ಹಿಂದಿನ ಸೃಷ್ಟಿಕರ್ತನನ್ನ ನಾವು ಅರಿತುಕೊಳ್ಳಿಕ್ಕೆ ಸ್ವಲ್ಪವಾದರೂ ಪ್ರಯತ್ನ ಮಾಡಿದಾಗ ನಾವು ಏನು ಜ್ಞಾನ ನಮಗೆ ಸಿಗತ್ತೆ, ಈ ಸೈನ್ಸ್ ಏನೂ ಇಲ್ಲ ಅದ್ರ ಬಗ್ಗೆ ಅಂತ ಹೇಳ್ತಾರೆ. ಈ ವಿಜ್ಞಾನ ಅನ್ನುವಂತಹದ್ದು ಒಂದು ಅನ್ವೇಷಣೆ ಹೊರತು ಭಗವಂತನ ಸೃಷ್ಟಿಯಲ್ಲಿರುವಂತಹ ಎಲ್ಲದರ ಒಂದು ಅನ್ವೇಷಣೆ, ಅಥವಾ ನಾವು ಅದನ್ನ ಡಿಸ್ಕವರಿ ಅಂತ ಕರೀಬಹುದು. ಆದ್ರೆ ಹೊಸದಾಗಿ ಸೃಷ್ಟಿ ಮಾಡುವಂತಹದ್ದು ಭಗವಂತನ ಸೃಷ್ಟಿಯ ಹಿಂದೆ ಯಾವುದೂ ಇಲ್ಲ. ಉದಾಹರಣೆಗೆ ನಾವು ಒಂದು ಮನೆ ಎದುರುಗಡೆ ಒಂದು ಗಿಡ ನೆಟ್ಟು ಅದು ಒಂದು ಫಲ ಕೊಡತ್ತೆ ಅಂದ್ರೆ ಆ ಫಲ ಯಾರಿಗೆ ಸೇರ್ಬೇಕು? ಯಾರು ಹೇಳ್ತೀರಾ? ಹರೇ ಕೃಷ್ಣ. ನಾವು ಒಂದು ಗಿಡ ನೆಡ್ತೀವಿ, ಒಂದು ಮಾವಿನ ಗಿಡ ನೆಟ್ಟಿದ್ದೀವಿ, ಮಾವಿನ ಹಣ್ಣಾಗಿದೆ. ಆ ಹಣ್ಣು ಯಾರಿಗೆ ಸೇರ್ಬೇಕು? ನಾನು ನೀರು ಹಾಕಿದ್ದೀವಿ, ದೊಡ್ಡದಾಗಿ ಮಾಡಿದ್ದೀವಿ, ಆ ಹಣ್ಣು ಯಾರಿಗೆ ಸೇರ್ಬೇಕು? ಭಗವಂತನಿಗೆ. ಯಾಕೆ ಭಗವಂತನಿಗೆ? ಅದು ದೇವರ ಸೃಷ್ಟಿಯಿಂದ ಸಿಕ್ಕಿದಲ್ಲ ನಮ್ಗೆ. ಅಲ್ಲ, ನೀವು ನೀರು ಹಾಕಿ ಗೊಬ್ಬರ ಹಾಕಿ ದೊಡ್ಡ ಮಾಡಿದ್ದೀರಲ್ಲ. ಹಾಕಿದ್ರೆ ಸಹ ಅದು ಓಕೆ. ಯಾಕೆಂದ್ರೆ ಅದಕ್ಕೆ ಬೇಕಾದಂತಹ ನೀರು, ಗಾಳಿ, ಭೂಮಿ, ಶಾಖ ಎಲ್ಲವನ್ನ ಕೊಟ್ಟವರು ಅದು ನಮ್ಮ ಹತ್ರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಅದರಿಂದ ಅದು ನೀವು ಹೇಳಿದ್ದು ಕರೆಕ್ಟ್, ಭಗವಂತನಿಗೆ ಸೇರಿ. ಅದರಿಂದ ಈ ಸೃಷ್ಟಿಯಲ್ಲಿರುವಂತಹದ್ದು ಎಲ್ಲವೂ ಭಗವಂತನಿಗೆ ಸೇರ್ಬೇಕು. ಅದರಿಂದ ಆ ಸೃಷ್ಟಿಕರ್ತನನ್ನ ನಾವು ತಿಳ್ಕೊಂಡ್ರೆ, ಅಂದ್ರೆ ಈ ವಿಜ್ಞಾನ ಅದ್ರ ಮುಂದೆ ಏನೂ ಇಲ್ಲ ಅನ್ನುವಂಥದ್ದು. ವಿಜ್ಞಾನದಲ್ಲಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಇವತ್ತಿನವರೆಗೂ. ಸೊ ಅದರಿಂದ ಈ ಭಗವದ್ಗೀತೆಯನ್ನು ಯಥಾರೂಪ ಅಂತ ನಾವು ಯಾಕೆ ಕರಿತೀವಿ ಅಂದ್ರೆ, ಇದು ಒಂದು ಮುರಿಯದ ಸರಪಣಿಯಿಂದ ಬಂದಿರುವಂತಹದ್ದು. ಗುರುಮುಖೇನ ಈ ಭಗವದ್ಗೀತೆ ಶುರುವಾಗಿದ್ದೇ ಭಗವಂತ ಕೃಷ್ಣನಿಂದ. ಅದು ಹೀಗೆ ಗುರು ಪರಂಪರೆಯಲ್ಲಿ ಈ ಇಸ್ಕಾನಿನ ಪರಂಪರೆ ಅನ್ನುವಂಥದ್ದು ಬ್ರಾಹ್ಮ ಮಧ್ಯ ಗೌಡ್ಯ ಸಂಪ್ರದಾಯ, ಬ್ರಹ್ಮ ಮಧ್ವ ಗೌಡ್ಯ ಸಂಪ್ರದಾಯ ಅಂತ. ಅದು ಆ ಒಂದು ಪರಂಪರೆಯಲ್ಲಿ ಈ ಶ್ರೀಲ ಪ್ರಭುಪಾದರೊಬ್ಬ ಗುರುಗಳಾಗಿ ಬರ್ತಾರೆ. ಅದರಿಂದ ಶಿಸ್ತಿನ ಉತ್ತರಾಧಿಕಾರಿ ಈ ಮುರಿಯದ ಸರಪಣಿ ಎಲ್ಲೂ ಸಹಿತ ಈ ಗುರು ಪರಂಪರೆ ಅನ್ನುವುದು ಬ್ರೇಕ್ ಆಗಿಲ್ಲ. ಭಗವಂತನಿಂದ ಶುರುವಾದಂತಹ ಪರಂಪರೆ. ಇದನ್ನ ನಿಮಗೆ 4ನೇ ಅಧ್ಯಾಯದಲ್ಲಿ ಅರ್ಥ ಆಗತ್ತೆ, ಈ ಗುರು ಪರಂಪರೆ ಅಂದ್ರೆ ಏನು ಅನ್ನುವಂಥದ್ದು. ಆದ್ರಿಂದ ಈ ಗೀತೆ ಅನ್ನುವಂತಹದ್ದು ಒಂದು ಅಂದ್ರೆ ದೊಡ್ಡ ಪುಸ್ತಕ. ಭಗವದ್ಗೀತೆಯನ್ನು ನಾವು 18 ದಿವಸದಲ್ಲಿ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂದ್ರೆ ಸಾಧ್ಯವಿಲ್ಲ, ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದ್ರೆ ನಾವು ಖಂಡಿತವಾಗಿಯೂ ಏನ್ ಮಾಡ್ಬೋದು, ಈ ಕೃಷ್ಣಾರ್ಜುನರ ಅವರ ಏನು ಸಂಭಾಷಣೆ ಇದೆ, ಅವರ ಏನು ಆಲೋಚನೆ ಇದೆ, ಅದರತ್ತ ನಾವು ಗಮನ ಹರಿಸಬಹುದು. ಮತ್ತು ಈ ರೀತಿಯಾಗಿ 18 ದಿವಸದ ಭಗವದ್ಗೀತೆಯ ಕೋರ್ಸನ್ನು ನಾವು ಕಂಪ್ಲೀಟ್ ಮಾಡುವುದರಿಂದ ಏನಾಗತ್ತೆ, ನಾವು ಭಗವದ್ಗೀತೆಯನ್ನು ಇನ್ನೂ ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ನಮಗೆ ತಯಾರಿ ಮಾಡಿಕೊಡತ್ತೆ. ಸೊ ಈಗ ಈ ಭಗವದ್ಗೀತೆಯ ಬಗ್ಗೆ ಶಂಕರಾಚಾರ್ಯರು ತಮ್ಮ ಗೀತಾ ಮಹಾತ್ಮೆ ಅನ್ನುವಂತಹ ಪುಸ್ತಕದಲ್ಲಿ ಏನ್ ಹೇಳ್ತಾರೆ, ಅದಕ್ಕೂ ಮೊದಲು ಈ ಭಗವದ್ಗೀತೆಯಲ್ಲಿ ನಾವು ಏನನ್ನ ಅರ್ಥ ಮಾಡಿಕೊಳ್ಳಿಕ್ಕಿದ್ದೇವೆ ಅನ್ನುವಂಥದ್ದನ್ನ ನಾವು ನೋಡುವಾಗ ಇದರಲ್ಲಿ ಮುಖ್ಯವಾಗಿ 5
ವಿಷಯಗಳನ್ನು ನಾವು ಭಗವದ್ಗೀತೆಯಿಂದ ಅರ್ಥ ಮಾಡಿಕೊಳ್ಳುತ್ತೇವೆ. ಆ 5 ವಿಷಯಗಳು ಅಂದರೆ ಈಶ್ವರ, ಪ್ರಕೃತಿ, ಕಾಲ, ಕರ್ಮ ಮತ್ತೆ ಜೀವಿ. ಸೊ ಈಶ್ವರ ಅಂದ್ರೆ ಈ ಎಲ್ಲವನ್ನ ಸೃಷ್ಟಿ ನಿಯಾಮಕ, ಸೃಷ್ಟಿಕರ್ತ ಯಾರು ಅನ್ನುವಂತಹದ್ದು. ಮತ್ತೆ ಈ ಜೀವಿಗಳು ಯಾರು ಅಂದ್ರೆ ಭಗವಂತನ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಮತ್ತು ತಟಸ್ಥ ಶಕ್ತಿ. ಹಾಗೆ ಕಾಲ, ಎಲ್ಲದಕ್ಕೂ ಒಂದು ಕಾಲ ಮಿತಿ ಅನ್ನುವಂತಹದ್ದು ಇದೆ. ಅದರಿಂದ ಎಲ್ಲವೂ ಅಂದ್ರೆ ಅವನು ನಿಗದಿಪಡಿಸಿದ ಸಮಯದಲ್ಲಿ ಎಲ್ಲವೂ ಇರುತ್ತೆ ಅನ್ನುವಂಥದ್ದನ್ನು ಸಹಿತ ಅವನು ಹೇಳ್ತಾನೆ. ಮತ್ತು ಕರ್ಮ, ಕರ್ಮ ಇದು ಬಹಳ ಮುಖ್ಯ. ಯಾಕೆಂದ್ರೆ ಇವತ್ತಿನ ದಿನದಲ್ಲಿ ನಾವು ಕರ್ಮ 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 ಅಂತ ಹಲವಾರು ಬಾರಿ ಹೇಳ್ತಾ ಇದ್ದು, ನನ್ನ ಕರ್ಮ, ಇದು ನಿನ್ನ ಕರ್ಮ ಅನ್ನುವಂತಹ ಮಾತನ್ನ ಹೇಳ್ತೇವೆ. ಅದರಿಂದ ಈ ಕರ್ಮದ ಬಗ್ಗೆಯೂ ಸಹಿತ ನಾವು ಸರಿಯಾದ ಜ್ಞಾನವನ್ನ ಹೊಂದಿರಬೇಕು. ಆ ರೀತಿಯಾಗಿ ಹೊಂದಿರುವುದರಿಂದ ಏನಾಗುತ್ತೆ, ನಮಗೆ ಯಾವ ಕರ್ಮ ಮಾಡಬೇಕು, ಯಾವ ಕರ್ಮ ಮಾಡಬಾರದು ಅನ್ನುವಂತಹದ್ದು ಸಹಿತ ಅಂದ್ರೆ ಜ್ಞಾನ ನಮಗೆ ಇದರಿಂದ ಸಿಗತ್ತೆ. ಸೊ ಮತ್ತು ಈ ರೀತಿಯಾಗಿ ನಾವು ಜೀವಾತ್ಮರು ಯಾರು, ಪ್ರಕೃತಿ ಎಂದರೇನು, ವಿಶ್ವ ಸೃಷ್ಟಿ ಎಂದರೇನು, ಅದನ್ನು ಕಾಲ ಹೇಗೆ ನಿಯಂತ್ರಣ ಮಾಡತ್ತೆ ಮತ್ತು ಜೀವಿಗಳ ಕರ್ಮಗಳು ಯಾವುವು, ಇದನ್ನು ನಾವು ಭಗವದ್ಗೀತೆಯಿಂದ ಕಲಿಯಬಹುದು. ಅದರಿಂದ ಈ ಕರ್ಮ ಅನ್ನುವಂಥದ್ದು ಹಾಗೆ ಬಹಳ ರೀತಿಯ ಕರ್ಮದಲ್ಲಿ ನಾವು ನಿರತರಾಗಿರ್ತೇವೆ. ಅದರಿಂದ ಈ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ ತತ್ವಗಳನ್ನ ನಾವು ಅನುಷ್ಠಾನಕ್ಕೆ ತರುವುದು, ಅದರ ಆಚರಣೆಗೆ ತರುವುದರ ಮೂಲಕ ನಾವು ಬದುಕನ್ನ ಪರಿಪೂರ್ಣ ಮಾಡಿಕೊಳ್ಬಹುದು. ನಮ್ಮ ಬದುಕಿನ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ. ಬರೀ ಪರಿಹಾರ ಅಲ್ಲ, ಏನಿದು ಶಾಶ್ವತ ಪರಿಹಾರ, ಇದನ್ನ ನಾವು ಪಡೆಯಬಹುದು. ಅದರಿಂದ ಇಡೀ ಭಗವದ್ಗೀತೆ ಇದರ ಸಾರ, ಇದೇ ಸರ್ವಸ್ವ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳಿಬಹುದು. ಸೊ ಗೀತಾ ಮಹಾತ್ಮೆಯಲ್ಲಿ ಶಂಕರಾಚಾರ್ಯರು ಏನು ಹೇಳ್ತಾರೆ, ಗೀತಾಶಾಸ್ತ್ರವಿದಂ ಪುಣ್ಯಂ ಯಃ ಪಠೇತ್ ಪ್ರಯತ ಪುಮಾನ್. ಅಂದ್ರೆ ಯಾರು ಈ ಭಗವದ್ಗೀತೆಯನ್ನ ಓದ್ತಾರೆ, ಯಃ ಪಠೇತ್ ಪ್ರಯತ ಪುಮಾನ್, ಅನುಷ್ಠಾನಕ್ಕೆ ತಂದ್ರೆ ಮನುಷ್ಯನು ಬದುಕಿನ ಎಲ್ಲಾ ದುಃಖಗಳಿಂದ ಮತ್ತು ಆತಂಕಗಳಿಂದ ಮುಕ್ತನಾಗ್ತಾನೆ. ನಮಗೆ ಬೇಕಾಗಿರೋದು ಭಯ ಶೋಕಾದಿ ವರ್ಜಿತ, ಎಲ್ಲಿಯೂ ಅವನಿಗೆ ಭಯದಿಂದ ಅವನು ಬಿಡುಗಡೆಯನ್ನ ಹೊಂದುತ್ತಾನೆ ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಗೀತಾಧ್ಯಾಯನ ಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಪಾಪಾನಿ ಪೂರ್ವ ಜನ್ಮ ಕೃತಾನಿ ಚ. ಅಂದರೆ ಇಲ್ಲಿ ನಾವು ಹಿಂದಿನ ಜನ್ಮಾಂತರದಲ್ಲಿ ಮಾಡಿದ ಪಾಪಗಳು ಸಹಿತ ಈ ಗೀತೆಯನ್ನ ಅಧ್ಯಯನ ಮಾಡುವುದರಿಂದ ಅದು ನಿವಾರಣೆ ಹೊಂದತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರೆ ಅವರು, ಮಲಿನೇ ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃತ್ ಗೀತಾಮೃತ ಸ್ನಾನಂ ಸಂಸಾರ ಮಲನಾಶನಂ. ಸೊ ಈಗ ಕುಂಭದಲ್ಲಿ ಹೋಗಿ ತುಂಬಾ ಜನ ಗಂಗಾ ಸ್ನಾನವನ್ನ ಮಾಡಿದ್ದಾರೆ, ತ್ರಿವೇಣಿ ಸಂಗಮದಲ್ಲಿ ಹೋಗಿ ತುಂಬಾ ಸ್ನಾನ ಮಾಡಿದ್ದೀರಿ ಪಾಪವನ್ನ ತೊಳ್ಕೊಳ್ಳಲಿಕ್ಕೆ ಅಂತ. ಸೊ ಆ ರೀತಿಯಾಗಿ ಅವ್ರೇನ್ ಹೇಳ್ತಾರೆ ಅಂದ್ರೆ, ಆದರೆ ಭಗವದ್ಗೀತೆಯ ಪವಿತ್ರ ಗಂಗಾಜಲದಲ್ಲಿ ಒಮ್ಮೆಯಾದರೂ ನಾವು ಸ್ನಾನ ಮಾಡಿದರೆ ಅಂತಹವನ ಐಹಿಕ ಜೀವನದ ಕೊಳೆಯೆಲ್ಲ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ. ಭಗವದ್ಗೀತೆಯಲ್ಲಿ ನಾವು ಒಮ್ಮೆಯಾದರೂ ಪೂರ್ತಿಯಾಗಿ ಸ್ನಾನ ಮಾಡಬೇಕು, ಭಗವದ್ಗೀತೆಯನ್ನ ಸರಿಯಾಗಿ ಕೇಳಬೇಕು, ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಗೀತಾ ಸುಗೀತಾ ಕರ್ತವ್ಯ ಕಿಮ್ಮನೈ ಶಾಸ್ತ್ರ ವಿಸ್ತರೆ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾಸ್ಮೃತ. ಅದರಿಂದ ಗಮನವಿಟ್ಟು ಸದಾ ಭಗವದ್ಗೀತೆಯನ್ನ ಕೇಳಿದರೆ, ಓದಿದರೆ ಸಾಕು. ಕಲಿಯುಗದಲ್ಲಿ ನಮಗೆ ಇರುವಂತಹದ್ದು ಒಂದೇ ದಾರಿ ಅನ್ನುವಂತಹದನ್ನ ನಮಗೆ ಕಲಿ ಸಂತರಣ ಉಪನಿಷತ್ತಿನಲ್ಲಿ ಸಹಿತ ಹೇಳಲಾಗಿದೆ. ಅದು ಏನು ಅಂದ್ರೆ, ಬರೀ ಭಗವಂತನ ಒಂದು ನಾಮಸ್ಮರಣೆ, ಅವನ ಜಪ ಮಾಡೋದರಿಂದ ನಾವು ಅಂದ್ರೆ ಎಲ್ಲಾ ಪಾಪಗಳಿಂದ ಬಿಡುಗಡೆಯನ್ನು ಪಡೆಯಬಹುದು. ಅದರಿಂದ ಈ ಒಂದು ಭಗವದ್ಗೀತೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದರಿಂದ ಅದು ಸಾಕು ನಮಗೆ. ಬೇರೆ ಯಾವುದೇ ವೇದಗಳನ್ನ ಅಥವಾ ಪುರಾಣಗಳನ್ನ ಅದನ್ನು ಬೇರೆ ಓದುವಂತಹ ಅವಶ್ಯಕತೆ ಇಲ್ಲ. ಬರೀ ಭಗವದ್ಗೀತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಭಗವಂತ ಕೃಷ್ಣನಿಗೆ ನಾವು ಶರಣಾಗತರಾದರೆ ಸಾಕು ಅನ್ನೋದನ್ನು ಅವರು ಇಲ್ಲಿ ಹೇಳ್ತಾರೆ. ಭಾರತಾಮೃತ ಸರ್ವಸ್ವಂ ವಿಷ್ಣು ವಕ್ತಾದ್ವಿನಿಸ್ಮೃತಂ ಗೀತಾ ಗಂಧೋದಕಂ ಪೀತ್ವಾ ಪುನರ್ಜನ್ಮನ ವಿದ್ಯತೆ. ಈ ಗೀತೆ ಅನ್ನುವಂತಹದ್ದು ಭಗವಂತನ ಬಾಯಿಯಿಂದ ಬಂದಿರುವಂತಹದ್ದು, ಗಂಗೆ ಭಗವಂತನ ಪಾದದಿಂದ ಬಂದಿರುವಂತಹದ್ದು. ಆದರೆ ಭಗವಂತನ ಪಾದಕ್ಕೂ ಬಾಯಿಗೂ ವ್ಯತ್ಯಾಸವಿಲ್ಲ. ಅವನು ಆಧ್ಯಾತ್ಮಿಕವಾದಂತಹ ಶರೀರವನ್ನ ಹೊಂದಿರುವುದರಿಂದ ಅದು ಯಾವುದು ವ್ಯತ್ಯಾಸವಿಲ್ಲ. ಆದರೆ ನಾವು ಹಾಗೆ ಅಂದ್ರೆ ಲೌಕಿಕವಾಗಿ ನಾವು ಅದನ್ನು ನೋಡಿದಾಗ ಬಾಯಿಂದ ಬಂದಿರುವಂತಹ ಭಗವದ್ಗೀತೆ ಹೇಗೆ ಅನ್ನುವಂತಹದ್ದು ಅಂದ್ರೆ ಗಂಗೆಯು ಅಂದ್ರೆ ಇಲ್ಲಿ ನೋಡ್ಬೋದು ಭಗವಂತನ ಬಾಯಿಗೆ ಪಾದಗಳಿಗೆ ವ್ಯತ್ಯಾಸ ಇಲ್ಲ. ಆದರೆ ನಿಷ್ಪಕ್ಷಪಾತದಿಂದ ನೋಡಿದಾಗ ಭಗವದ್ಗೀತೆ ಗಂಗಾಜಲಕ್ಕಿಂತ ಹೆಚ್ಚು ಮಹತ್ವದ್ದು ಅಂತ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಏಕಂ ಶಾಸ್ತ್ರಂ ದೇವಕಿ ಪುತ್ರಗೀತಂ
ಏಕೋ ದೇವೋ ದೇವಕಿ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾಹ. ಅಂದ್ರೆ ಶಂಕರಾಚಾರ್ಯರು ಕೊನೆಗೆ ಏನ್ ಹೇಳ್ತಾರೆ ಅಂದ್ರೆ, ಒಂದು ಶಾಸ್ತ್ರ ನಮಗೆ ಸಾಕು, ಎಲ್ಲಾ ಶಾಸ್ತ್ರಗಳನ್ನ ಓದಲಿಕ್ಕೆ ಕಲಿಯುಗದಲ್ಲಿ ನಮ್ಮ ಹತ್ರ ಸಾಧ್ಯವಿಲ್ಲ. ಒಂದೇ ಒಂದು ಶಾಸ್ತ್ರ, ಅದು ದೇವಕಿ ಪುತ್ರ ಗೀತಂ, ದೇವಕಿಯ ಮಗನಾದಂತಹ ಶ್ರೀಕೃಷ್ಣನ ಗೀತೆ ಇದ್ರೆ ಸಾಕು. ಏಕೋ ದೇವೋ ದೇವಕಿ ಪುತ್ರ, ಒಂದೇ ಒಂದು ದೇವರಿದ್ರೆ ಸಾಕು. ನಮಗೆ ಹಲವಾರು ದೇವರೆಲ್ಲ ಇದ್ದಾರೆ, ಆದರೆ ಈ ಒಂದೇ ಒಂದು ದೇವರು ಕೃಷ್ಣ ಇದ್ರೆ ಸಾಕು ನಮಗೆ ಅನ್ನುವಂಥ ಮಾತನ್ನು ಅವರು ಇಲ್ಲಿ ಹೇಳ್ತಾರೆ. ಏಕೋ ಮಂತ್ರ ತಸ್ಯ ನಾಮಾನಿ ಯಾನಿ, ಒಂದೇ ಒಂದು ಮಂತ್ರ ಇದ್ರೆ ಸಾಕು, ಅದು ಭಗವಂತನ ನಾಮಸ್ಮರಣೆ, ಹರಿನಾಮಸ್ಮರಣೆ ಇದ್ರೆ ಸಾಕು ನಮಗೆ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಅದರಿಂದ ಈಗ ಕಲಿಯುಗಕ್ಕೆ ನಮಗೆ ಈ ಕಲಿ ಸಂತರಣ ಉಪನಿಷತ್ನಲ್ಲಿ ಹೇಳಿರುವಂತಹದ್ದು ಈ 16 ಭಗವಂತನ ಹೆಸರುಗಳು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರವನ್ನು ನಾವು ಪ್ರತಿನಿತ್ಯ ಜಪಿಸುವುದರಿಂದ ಅದು ನಾವು ಖಂಡಿತವಾಗಿಯೂ ಹರಿನಾಮ ಸ್ಮರಣೆಯಲ್ಲಿ ನಮ್ಮ ಮನಸ್ಸನ್ನ ಇಡುವುದರಿಂದ ಈ ಕಲಿಯುಗದ ಈ ಪಾಪಗಳನ್ನ ತೊಳ್ಕೊಂಡು ಮತ್ತೆ ಈ ಕಲಿಯುಗವನ್ನು ನಾವು ಅಂದ್ರೆ ಭಯವಿಲ್ಲದೆ ಅದನ್ನು ನಾವು ಎದುರಿಸಬಹುದು. ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ, ನಮಗೆ ಮಾಡಲಿಕ್ಕೆ ಹಲವಾರು ಕೆಲಸಗಳು ಬೇಡ, ಒಂದೇ ಒಂದು ಕೆಲಸ ಸಾಕು, ಅದು ಭಗವಂತನ ಸೇವೆ ಇರಲಿ ಅನ್ನುವ ಮಾತನ್ನ ಅವರು ಇಲ್ಲಿ ಹೇಳ್ತಾರೆ. ಸೊ ಭಗವದ್ಗೀತೆಯಲ್ಲಿ ಅಷ್ಟು 700 ಶ್ಲೋಕಗಳಿವೆ. ಆ 700 ಶ್ಲೋಕಗಳಲ್ಲಿ 574 ಶ್ಲೋಕಗಳು ಭಗವಂತನ ಬಾಯಿಯಿಂದ ಬಂದಿದೆ, ಕೃಷ್ಣನ ಬಾಯಿಯಿಂದ ಬಂದಿದೆ. ಅದರಿಂದ 574 ಇದನ್ನ ಎಂಟೈರ್ ಭಗವಂತನ ಗೀತೆ, ಇದು ಭಗವಂತ ಹಾಡಿದಂಥದ್ದು. ಅದರಿಂದ ಭಗವಂತನ ಗೀತವನ್ನ ಬಾಯಿಂದ ಬಂದಿರುವಂತಹದ್ದು. 84 ಶ್ಲೋಕಗಳನ್ನ ಅರ್ಜುನ ಹೇಳ್ತಾನೆ, 44 ಶ್ಲೋಕಗಳು ಸಂಜಯನ ಬಾಯಿಯಿಂದ ಬರುತ್ತೆ, ಧೃತರಾಷ್ಟ್ರನ ಬಾಯಿಯಿಂದ 1 ಶ್ಲೋಕ ಬರುತ್ತೆ. ಸೊ ಭಗವದ್ಗೀತೆಯಿಂದ ನಮಗೆ ನೀವು ಹೇಳಿದಾಗೆ ನಮಗೆ ಏನೆಲ್ಲ ಲಾಭ ಇರಬಹುದು ಅಂತ ಇಲ್ಲಿ ನಾವು ಮುಖ್ಯವಾಗಿ ಕೆಲವೊಂದನ್ನ ಪಟ್ಟಿ ಮಾಡಿದಾಗ, ನಮ್ಮ ಭಾವನೆಗಳ, ಈಗ ನಾವು ಇಮೋಷನಲಿ ಸ್ಟ್ರಾಂಗ್ ಆಗುವಂತಹದ್ದು, ನಮ್ಮ ಭಾವನಾತ್ಮಕವಾಗಿ ನಾವು ಅತ್ಯಂತ ಸದೃಢರಾಗುವಂತಹದ್ದು. ಯಾಕೆಂದ್ರೆ ತುಂಬಾ ಸಮಯದಲ್ಲಿ ಕೆಲವರು ಬಹಳ ಇಂಟೆಲಿಜೆಂಟ್ ಇರ್ತಾರೆ, ಬುದ್ಧಿ ಚೆನ್ನಾಗಿರುತ್ತೆ, ಆದರೆ ಅವರ ಭಾವನೆಗಳಲ್ಲಿ ಅವರಿಗೆ ಕಂಟ್ರೋಲ್ ಇರೋದಿಲ್ಲ. ಅದರಿಂದ ಆ ಭಾವನೆಗಳಲ್ಲಿ ಕಂಟ್ರೋಲ್ ಇಲ್ಲದೆ ಇರುವಾಗ ಅವರ ಬುದ್ಧಿ ಏನಾಗುತ್ತೆ, ಹೆಚ್ಚು ಕೆಲಸ ಮಾಡುವುದಿಲ್ಲ. ಆ ಬುದ್ಧಿ ಇದ್ದು ಕೆಲವೊಂದು ಟೈಮು ಪ್ರಯೋಜನಕ್ಕೆ ಬರುವುದಿಲ್ಲ. ಅದರಿಂದ ಭಾವನೆಗಳ ಹಿಡಿತದ ಬಹಳ ಮುಖ್ಯ, ಭಾವನೆಗಳ ಇಮೋಷನಲ್ ಕಂಟ್ರೋಲ್ ಅಂತ ನಾವು ಹೇಳ್ತೇವೆ. ಈಗ ಇದರಲ್ಲಿ ಹೇಳಲಿಕ್ಕೆ ಹೋದ್ರೆ ನಾವು ಇಂಟೆಲಿಜೆಂಟ್ ಕೋಶೆಂಟ್, ಸೈನ್ಸ್ ಪ್ರಕಾರ ನಮ್ಮಲ್ಲಿರುವಂತಹ ಇಂಟೆಲಿಜೆಂಟ್ ಕೋಶೆಂಟ್ ಅಂದ್ರೆ ನಮ್ಮ ಬುದ್ಧಿಮತ್ತೆ, ನಾವು ಎಷ್ಟು ಬುದ್ಧಿವಂತರು ಅನ್ನುವಂಥದ್ದು. ಅದು ಕೆಲವು ಟೆಸ್ಟ್ಗಳಿದೆ, ಅದರಿಂದ ಅಂದ್ರೆ ತಿಳ್ಕೊಳ್ಬಹುದು ಅಂತ. ಅದೇ ರೀತಿಯಾಗಿ ಅರ್ಥ ಆಗಿದೆ ಸಮಾಜಕ್ಕೆ, ಬರೀ ಬುದ್ಧಿ ಒಂದಿದ್ರೆ ಸಾಕಾಗಲ್ಲ ಅಂತ. ಅದಕ್ಕೆ ಆಮೇಲೆ ಅವರು ಹೇಳಿದ್ರು, ಇಲ್ಲ, ನಾವು ಇಮೋಷನಲಿ ಸ್ಟ್ರಾಂಗ್ ಇರಬೇಕು, ನಮ್ಮ ಭಾವನಾತ್ಮಕವಾಗಿ ನಾವು ಸ್ಟ್ರಾಂಗ್ ಇರಬೇಕು ಅಂತ. ಆಗ ಆಮೇಲೆ ಏನಾಯ್ತು, ಓಕೆ ಇಂಟೆಲಿಜೆನ್ಸ್ ಓಕೆ, ಭಾವನೆಗಳು ಹಿಡಿತದಲ್ಲಿದೆ ಓಕೆ, ಆದರೂ ಸಹಿತ ಕೆಲವೊಂದು ಕಡೆ ಫೇಲ್ಯೂರ್ ಇರುತ್ತೆ. ಅದು ಯಾಕೆ? ಆಮೇಲೆ ಹಾಗೆ ನೋಡಿದಾಗ ಅದು ಸ್ಪಿರಿಚುವಲ್ ಕೋಶೆಂಟ್, ನಮ್ಮ ಆಧ್ಯಾತ್ಮಿಕ ಒಂದು ಅಂಶ. ಆಧ್ಯಾತ್ಮಿಕತೆಯ ಕಡೆಗೆ ನಾವು ಎಷ್ಟು ಆಧ್ಯಾತ್ಮಿಕ ಕಡೆಗೆ ಇದ್ದೇವೆ, ಅದರಿಂದ ಈ ಬುದ್ಧಿ ಮತ್ತೆ ಈ ಭಾವನೆ ಮತ್ತು ಈ ಆಧ್ಯಾತ್ಮಿಕತೆ ಮೂರೂ ಸೇರಿದರೆ ಅವನು ಕಂಪ್ಲೀಟ್ ಸಕ್ಸಸ್ಫುಲ್ ಆಗ್ತಾನೆ, ಅಂದ್ರೆ ನಿಜವಾದ ಅವನು ಶ್ರೇಯಸ್ಸನ್ನ ಜೀವನದಲ್ಲಿ ಪಡಿತಾನೆ ಅನ್ನುವಂಥದ್ದು. ಆಧ್ಯಾತ್ಮಿಕವಾಗಿ ಬಲಶಾಲಿ ಆಗ್ತಾನೆ, ಪಾಪದ ಕ್ರಿಯೆ ಮತ್ತು ಬಯಕೆಯಿಂದ ಮುಕ್ತನಾಗ್ತಾನೆ. ಯಾಕೆಂದ್ರೆ ಕಲಿಯುಗದಲ್ಲಿ ನಾವು ಆಧ್ಯಾತ್ಮಿಕವಾಗಿ ಇಲ್ಲ ಅಂದ್ರೆ ಪಾಪ ಮಾಡುವುದೇ ಜಾಸ್ತಿ ಆಗ್ಬಿಡತ್ತೆ. ಆಧ್ಯಾತ್ಮಿಕತೆ ಇದ್ರೆ ಮಾತ್ರ ನಾವು ಪಾಪದಿಂದ ಬಿಡುಗಡೆಯನ್ನ ಪಡಿಬಹುದು, ಇಲ್ಲಾಂದ್ರೆ ಪಾಪದ ಕೆಲಸಗಳು ಬಹಳ ಆಗತ್ತೆ. ಅದರಿಂದ ಸಂದೇಹಗಳಿಂದ ಮುಕ್ತಿ. ಈಗ ನಾವು ಬಹಳ ಸಲ ಡೌಟ್, ಬೇರೆಯವರ ಮೇಲೆ ಸಂದೇಹ ಮಾಡುವಂತಹದ್ದು, ನಮ್ಮ ಮೇಲೆ ನಾವೇ ಸಂದೇಹ ಮಾಡಿಕೊಳ್ಳುವಂತಹದ್ದು, ಆ ರೀತಿಯಾಗಿ ಅಂದ್ರೆ ಪ್ರತಿಯೊಂದರ ಮೇಲೂ ಸಂದೇಹ, ಅದಾಗತ್ತಾ ಇಲ್ಲ, ಹೋಗತ್ತಾ ಇಲ್ಲ, ನಾಳೆ ನಾ ಬದುಕ್ತೀನೋ ಇಲ್ಲ, ನನಗೆ ಅಷ್ಟು ದುಡ್ಡು ಬೇಕು, ಸಿಗತ್ತೋ ಇಲ್ಲೋ. ಸೊ ಈ ತರದ ಚಿಂತೆಗಳು ಹಲವಾರು. ಆ ರೀತಿಯಾದ ಸಂದೇಹ ಮತ್ತು ಆತ್ಮವಿಶ್ವಾಸ, ಸಂದೇಹದಿಂದ ಮುಕ್ತಿಯನ್ನು ಕೊಟ್ಟು ನಮ್ಮ ಆತ್ಮವಿಶ್ವಾಸವನ್ನ ಈ ಭಗವದ್ಗೀತೆಯಿಂದ ನಾವು ಬೆಳೆಸ್ಕೊಳ್ಬಹುದು. ಮತ್ತೆ ನಿರ್ಣಯ ಮಾಡಲಿಕ್ಕೆ ಕೆಲವೊಂದು ಟೈಮ್ ನಮಗೆ ಅನ್ಸತ್ತೆ, ಓಕೆ ನಾನು ಈ ಕೆಲಸ ಮಾಡ್ಲೋ ಬೇಡ, ಆ ಕೆಲಸ ಮಾಡ್ಲೋ ಬೇಡ. ಅದರಿಂದ ಈ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ಅದೂ ಸಹಿತ ನಮಗೆ ಕ್ಲಾರಿಟಿ ಬರುತ್ತೆ, ನಮಗೆ ಸುಸ್ಪಷ್ಟವಾಗಿ ಅರ್ಥ ಆಗತ್ತೆ ನಾನು ಮಾಡಬೇಕಾ ಬೇಡ ಅನ್ನುವಂಥದ್ದು. ನಮ್ಮ ಜ್ಞಾನದ ಅಂತರಂಗ ಚಕ್ಷು ತೆರೆದುಕೊಳ್ಳುತ್ತೆ, ವಿದ್ಯೆ
ವಿನಯ ನಮಗೆ ಹೇಗೆ ತಂದುಕೊಡುತ್ತೆ ಆ ರೀತಿಯಾದಂತಹ ವಿನಯ ನಮಗೆ ಬರುತ್ತೆ. ಆ ರೀತಿಯ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡಾಗ ನಾವು ಹೆಚ್ಚು ಗೌರವಾನ್ವಿತ ಮತ್ತು ಸ್ಫೂರ್ತಿದಾಯಕರಾಗುವಂತಹದ್ದು ಮತ್ತು ನಮಗೆ ಸ್ವಾಭಾವಿಕವಾಗಿ ಸಂತೋಷ ಸಿಗುವಂತಹದ್ದು. ಯಾವಾಗಲೂ ನಾವು ಸಂತೋಷದಲ್ಲಿರುವಂಥದ್ದು, ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಇದು ಬಹಳ ಮುಖ್ಯ. ನಾವು ಹುಡುಕ್ತೇವೆ ಈ ಸಂತೋಷ, ಸುಖ ಮತ್ತೆ ನೆಮ್ಮದಿ, ಶಾಂತಿ. ನನಗೆ ನೆಮ್ಮದಿನೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಎಷ್ಟೋ ಜನ. ಅದರಿಂದ ಆ ನೆಮ್ಮದಿಯನ್ನ ಯಾರು ಕೊಡ್ತಾರೆ? ಎಲ್ಲಾದ್ರೂ ದುಡ್ಡು ಕೊಟ್ರೆ ಸಿಗುವಂತಹದ್ದ ನೆಮ್ಮದಿ? ಏನು ಹೇಳ್ತೀರಾ? ನಾನೇನಾದ್ರೂ ಒಂದಷ್ಟು, ನನ್ನ ಹತ್ರ ಒಂದೆರಡು ಕೋಟಿ ಇದೆ ಅಂದ್ರೆ ನಮಗೆ ನೆಮ್ಮದಿ ಸಿಗತ್ತೆ ಈಗೆಲ್ಲಾದ್ರೂ? ಹೇಳಿ. ಹರೇ ಕೃಷ್ಣ. ಯಾರು ಮಾತಾಡ್ತಾ ಇಲ್ಲ, ಯಾಕೆ? ಎಸ್ ನೋ ಮೇ ಬಿ. ಹರೇ ಕೃಷ್ಣ. ಚೈತ್ರ ಮಾತಾಜಿ, ಜಯ ಮಾತಾಜಿ, ಹೇಳಿ. ಚೈತ್ರ ಹೇಳಿ ಮಾತಾಜಿ. ನಮಸ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹಣದಿಂದ ಯಾವತ್ತೂ ನಾವು ನೆಮ್ಮದಿಯನ್ನ ಪಡ್ಕೊಳಕ್ ಸಾಧ್ಯ ಇಲ್ಲ. ಬೇರೆಯವ್ರು ಯಾರಾದ್ರೂ ನಮ್ಗೆ ನೆಮ್ಮದಿ ಕೊಡಬಹುದಾ? ದೇವರ ದಾನ ಧ್ಯಾನದಿಂದ ನಾವು ನೆಮ್ಮದಿಯನ್ನ ಪಡಿಬಹುದು. ಭಕ್ತಿಯ ಮುಖಾಂತರ ನಾವು ನೆಮ್ಮದಿಯನ್ನ ಪಡೆಯಬಹುದು. ಓಕೆ ಮಾತಾಜಿ, ಧನ್ಯವಾದಗಳು. ಸೊ ಆ ರೀತಿಯಾದಂತಹ ನೆಮ್ಮದಿ ಬಹಳ ಜನ, ಆದ್ರೆ ಈಗಿನ ಕಾಲಘಟ್ಟದಲ್ಲಿ ಬಹಳ ಜನ ನೆಮ್ಮದಿಯನ್ನು ಹುಡುಕ್ತಾರೆ. ಬೇರೆ ಯಾರಾದ್ರೂ ನೆಮ್ಮದಿ ತಂದ್ಕೊಡ್ಬೇಕಾಗತ್ತೆ ಅವರಿಗೆ. ನಮ್ಗೆ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ಅಂತಹ ಶಾಶ್ವತವಾದಂತಹ ಮನಸ್ಸಿನ ಶಾಂತಿ, ನೆಮ್ಮದಿ. ಓಕೆ, ಜಯ ಮಾತಾಜಿ. ಹರೇ ಕೃಷ್ಣ. ಜಯ ಸಾಯಿ. ಮಾತಾಜಿ, ಪ್ರಭುಜಿ. ಹೇಳಿ. ಪ್ರಭುಜಿ, ನಮ್ಗೆ ಭಕ್ತಿ ಮಾರ್ಗದಲ್ಲಿ ಹೋದಾಗ ನಮ್ಗೆ ಯಾವುದೇ ಒಂದು ಸಮಸ್ಯೆ ಇರ್ಬೋದು, ಯಾವುದೇ ಒಂದು ದುಃಖ ಇರ್ಬೋದು, ಯಾವುದೇ ಒಂದು ಸುಖ ಇರ್ಬೋದು, ನಮಗ್ ಸಿಕ್ಕೋದು ಭಕ್ತಿ ಮಾರ್ಗದಲ್ಲಿ ಅಷ್ಟೇ ಇದೆ ಪ್ರಭುಜಿ. ನಾವು ಕಂಡ್ಕೊಂಡ ಸತ್ಯ ಅಂದ್ರೆ ಯಾವಾಗ ಭಗವಂತನಲ್ಲಿ ನಾವು ಧ್ಯಾನಾಸಕ್ತರಾಗಿರ್ತೀವೋ ನನ್ನ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಅಲ್ಲಿ ಸಿಗುತ್ತೆ ಪ್ರಭುಜಿ. ಹರೇ ಕೃಷ್ಣ, ಧನ್ಯವಾದಗಳು. ಸೊ ಅದರಿಂದ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ಮನಸ್ಸಿನ ಶಾಂತಿ ಮತ್ತೆ ನೆಮ್ಮದಿ, ನಮ್ಮ ಹೃದಯ ಸಹಿತ ಸುಂದರವಾಗತ್ತೆ. ನೀವು ಸಹಿತ ಭಗವದ್ಗೀತೆಯನ್ನ ಬೇರೆಯವರಿಗೆ ಹೇಳುವಂತ ಶಿಕ್ಷಕರಾಗಬಹುದು. ಶಾಶ್ವತವಾದ ಸಂತೋಷವನ್ನ ನೀವು ಪಡೆಯಬಹುದು. ಸೊ ಭಗವದ್ಗೀತೆಯಲ್ಲಿ ಅಷ್ಟು 18 ಅಧ್ಯಾಯಗಳಿದ್ದಾವೆ. ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ, ಎರಡನೇ ಅಧ್ಯಾಯ ಸಾಂಖ್ಯ, ಗೀತಾ ಸಾರಾಂಶ ಅಂತ ಭಗವದ್ಗೀತೆಯ ಸಾರಾಂಶ. ಕರ್ಮಯೋಗ ಇದೆ, ಕರ್ಮ ಹೇಗೆ ಮಾಡಬೇಕು ಮಾಡಬಾರ್ದು. ಜ್ಞಾನ ಕರ್ಮ ಸನ್ಯಾಸ ಯೋಗ ಅನ್ನುವಂಥದ್ದು, ಇಲ್ಲಿ ಯಾವ ರೀತಿಯಾದಂತಹ ಕರ್ಮ ಮಾಡಬೇಕು. ಜ್ಞಾನಯೋಗ ಇಲ್ಲಿ ಭಗವಂತ ಅವನ ಪರಂಪರೆಯ ಬಗ್ಗೆ ಇಲ್ಲಿ ಹೇಳ್ತಾನೆ. ಕರ್ಮ ಸನ್ಯಾಸ ಯೋಗ ಇಲ್ಲಿ ಕರ್ಮ ಅಕರ್ಮ ವಿಕರ್ಮದ ಬಗ್ಗೆ ಹೇಳ್ತಾನೆ. ಧ್ಯಾನ ಯೋಗ ಅಷ್ಟಾಂಗ ಯೋಗದ ಬಗ್ಗೆ ಹೇಳ್ತಾನೆ. ಮತ್ತು ಹೇಗೆ ಮನಸ್ಸನ್ನು ಶಾಂತಿ ಮಂತ್ರದ ಬಗ್ಗೆ ಇಲ್ಲಿ ಹೇಳ್ತಾನೆ. ಜ್ಞಾನ ವಿಜ್ಞಾನ ಯೋಗ ಭಕ್ತಿ ಯೋಗಗಳು ಸ್ಟಾರ್ಟ್ ಆಗುತ್ತೆ 7ನೇ ಅಧ್ಯಾಯದಿಂದ. ಅಲ್ಲಿ ಅವನು ಹೇಳ್ತಾನೆ ತಾನು ಯಾರು, ಹೇಗಿದೆ ಈ ಸೃಷ್ಟಿ ಎಲ್ಲ, ಸೊ ಎಲ್ಲದಕ್ಕೂ ತಾನೇ ಕಾರಣ ಅನ್ನುವಂಥದ್ದು, ಮತ್ತೆ ಹೇಗೆ ನಾವು ಭಗವಂತನ ಪ್ರಾಪ್ತಿ ಪಡೆಯಬಹುದು. ಅಕ್ಷರ ಬ್ರಹ್ಮ ಯೋಗದಲ್ಲಿ ಭಗವಂತನ ಪ್ರಾಪ್ತಿ ಬಗ್ಗೆ, ನಾವು ಹೇಗೆ ಭಗವಂತನನ್ನ ಸೇರಬಹುದು ಅನ್ನುವಂತಹದ್ದನ್ನ ಇಲ್ಲಿ ಹೇಳ್ತಾನೆ. ರಾಜವಿದ್ಯಾ ರಾಜಗುಹ್ಯ ಯೋಗ ಅತ್ಯಂತ ರಹಸ್ಯವಾದಂತಹ ಒಂದು ಜ್ಞಾನವನ್ನ ಈ 9ನೇ ಅಧ್ಯಾಯದಲ್ಲಿ ಅವನು ಕೊಡ್ತಾನೆ. ವಿಭೂತಿ ಯೋಗದಲ್ಲಿ ಅವನು ಹೇಳ್ತಾನೆ ಎಲ್ಲ ಅವನ ವಿಭೂತಿ, ಅವನ ಸಿರಿ, ಅವನ ಸಂಪತ್ತಿನ ಬಗ್ಗೆ ಅವನು ಇಲ್ಲಿ ಹೇಳ್ತಾನೆ. ಮತ್ತೆ ವಿಶ್ವರೂಪ ದರ್ಶನ ಯೋಗದಲ್ಲಿ ಸಂದರ್ಶನ ಯೋಗ, ಅದರಲ್ಲಿ ತಾನು ಯಾರು ಅನ್ನುವಂತಹದ್ದನ್ನು, ಎಲ್ಲವೂ ತನ್ನಲ್ಲಿಯೇ ಇದೆ ಅನ್ನುವಂಥದ್ದನ್ನು ಇಲ್ಲಿ ತೋರಿಸ್ತಾನೆ. ಆಮೇಲೆ ಭಕ್ತಿ ಯೋಗ, ಕೊನೆಯದಾಗಿ ಭಕ್ತಿಯನ್ನ ಹೇಗೆ ಮಾಡಬೇಕು, ಹೇಗೆ ನಾವು ನಮ್ಮ ಈಗಿನ ಕರೆಂಟ್ ಜೀವನದ ಅಂದ್ರೆ ಪ್ರಸ್ತುತ ಸಂದರ್ಭದಿಂದ ಭಕ್ತಿಯ ಕಡೆಗೆ ನಾವು ಹೇಗೆ ಹೋಗಬೇಕು ಅನ್ನುವಂಥದ್ದನ್ನ 12ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಆಮೇಲೆ 13, 14, 15, 16, 17, 18 ನಾವು ಜ್ಞಾನಯೋಗ ಅಂತ ಹೇಳ್ತೇವೆ. ಆ ಜ್ಞಾನ ಯೋಗದ ಜ್ಞಾನವೆಂಬ ಬೇಲಿಯ ಒಳಗಡೆ ನಾವು ಭಕ್ತಿಯನ್ನ ಮಾಡುವುದು ಹೇಗೆ ಅನ್ನುವಂಥದ್ದು ನಮಗೆ ಈ 6 ಅಧ್ಯಾಯಗಳಿಂದ ಅರ್ಥವಾಗುತ್ತೆ. ಅಲ್ಲಿ ಕ್ಷೇತ್ರಜ್ಞ, ಶರೀರ, ಆತ್ಮ ಅದರ ಬಗ್ಗೆ ಎಲ್ಲ ಹೇಳ್ತಾನೆ. ಈ ಪ್ರಕೃತಿಯ 3 ಗುಣಗಳು, ಈ ಪ್ರಕೃತಿ ಹೇಗಿದೆ ಅದರ ಬಗ್ಗೆ ಹೇಳ್ತಾನೆ. ಪುರುಷೋತ್ತಮ ಯೋಗದಲ್ಲಿ ತಾನು ಯಾರು, ಅಕ್ಷರರಿಗೆ ಹೇಗೆ ನಾನು ಅತೀತನಾದವನು ಅನ್ನುವಂಥದ್ದು ಹೇಳ್ತಾನೆ. ದೈವಾಸುರ ಸಂಪದ ವಿಭಾಗದಲ್ಲಿ ರಾಕ್ಷಸರು ಮತ್ತೆ ದೇವತೆಗಳ ಗುಣಗಳ ಬಗ್ಗೆ ಹೇಳ್ತಾನೆ. ಶ್ರದ್ಧೆಯ ಪ್ರಭೇದಗಳ ಬಗ್ಗೆ ಹೇಳ್ತಾನೆ. ಕೊನೆಯದಾಗಿ ಹೇಳ್ತಾನೆ ಏನೋ ಎಲ್ಲವನ್ನ ಬಿಟ್ಟು ನನಗೆ ಶರಣಾಗತನಾಗು ಸಾಕು. ನಾನು ಅಂದ್ರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳ್ತಾನೆ ಅವನು. ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚ. ನಾನು ನಿನಗೆ ಖಂಡಿತವಾಗಿಯೂ ಈ ಭೌತಿಕ ಪ್ರಪಂಚದ ಇದರಿಂದ ನಾನು ಬಿಡುಗಡೆಯನ್ನ ಕೊಡ್ತೇನೆ ಅನ್ನುವ ಮಾತನ್ನ ಅವನು ಕೊನೆಯದಾಗಿ ಭರವಸೆಯನ್ನ ಕೊಡ್ತಾನೆ. ಸೊ ಈ ಅರ್ಜುನನ ಗೊಂದಲ ಮತ್ತು ವಿಸ್ಮಯ ಅನ್ನುವಂತಹದ್ದು ಭಗವಂತನ ಒಂದು ಸೃಷ್ಟಿ.
ಈ ಭಗವದ್ಗೀತೆ ಅನ್ನುವಂಥದ್ದು ಅರ್ಜುನನಿಗೆ ಬೇಕಂತ ಇಲ್ಲ. ಅರ್ಜುನ ದಿವ್ಯಾತ್ಮ, ಅವನು ಭಗವಂತ ಹೇಳ್ತಾನೆ ಪಾಂಡವರಲ್ಲಿ ನಾನು ಅರ್ಜುನ ಅನ್ನುವಂಥದ್ದು. ಆದರೆ ಭಗವಂತ ಈ ಜ್ಞಾನವನ್ನ ಕೊಡುವುದಕ್ಕೋಸ್ಕರ ಈ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡ್ತಾನೆ. ನಾವು ಜೀವಿಗಳು ಯಾರು, ನಾವು ನಮ್ಮನ್ನ ಅರ್ಥ ಮಾಡಿಕೊಂಡು ನಾವು ಏನ್ ಮಾಡಬೇಕು, ಹೇಗೆ ಬದುಕಬೇಕು ಅನ್ನುವಂಥದ್ದು ನಮಗೆ ಹೇಳಲಿಕ್ಕೋಸ್ಕರ ಈ ಒಂದು ಸನ್ನಿವೇಶವನ್ನ ಅವನು ಸೃಷ್ಟಿ ಮಾಡ್ತಾನೆ. ಆದ್ರಿಂದ ಇದನ್ನ ನಾವು ಅರ್ಜುನನಿಗೋಸ್ಕರ ಅಂತ ತಿಳ್ಕೊಳ್ಬಾರ್ದು. ಭಗವದ್ಗೀತೆಯನ್ನ ಭಗವಂತ ಕೃಷ್ಣ ಹೇಳಿರುವುದು ಯಾರಿಗೋಸ್ಕರ? ಅದು ನಮಗೋಸ್ಕರ, ಮನುಕುಲದ ಉದ್ಧಾರಕ್ಕೋಸ್ಕರ ಅನ್ನುವಂತಹದ್ದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಸೊ ಈ ಸನ್ನಿವೇಶ ಯಾವುದು? ಎರಡೂ ಸೈನ್ಯಗಳ ಎದುರು ಬದುರು ನಿಂತಿದೆ. ಪಾಂಡವರು ಮತ್ತೆ ಕೌರವರು, ಧರ್ಮ ಮತ್ತೆ ಅಧರ್ಮ ಎರಡೂ ಒಂದರ ಎದುರು ಇನ್ನೊಂದು ನಿಂತಿದೆ. ಅಂತಹ ಸಮಯದಲ್ಲಿ ಅರ್ಜುನನ ಸಾರಥಿಯಾಗಿ ಕೃಷ್ಣ ಇದ್ದಾನೆ. ನಿಮ್ಗೆಲ್ಲ ಗೊತ್ತಿದೆ, ಅರ್ಜುನ ಅಂದ್ರೆ ಕೃಷ್ಣ ಯುದ್ಧ ಮಾಡುವುದಿಲ್ಲ, ಅವನು ಸಾರಥಿಯಾಗಿ ಮಾತ್ರ ಇರ್ತಾನೆ, ಶಸ್ತ್ರ ಎತ್ತುವುದಿಲ್ಲ ಅಂತ ಆಲ್ರೆಡಿ ಅವನು ಪ್ರತಿಜ್ಞೆ ಮಾಡಿದ್ದಾನೆ, ಅಂದ್ರೆ ಭರವಸೆಯನ್ನು ಕೊಟ್ಟಿದ್ದಾನೆ. ಸೊ ಆದ್ರಿಂದ ಅವನು ಅರ್ಜುನನ ಸಾರಥಿಯಾಗಿ ಅವನು ಅಲ್ಲಿದ್ದಾನೆ. ಅರ್ಜುನ ಹೇಳ್ತಾನೆ ರಥ ತಗೊಂಡೋಗಿ ಎರಡು ಸೈನ್ಯದ ಮಧ್ಯದಲ್ಲಿ ನಿಲ್ಲಿಸು ಅಂತ ಕೃಷ್ಣನಿಗೆ. ಆ ರೀತಿಯಾಗಿ ಕೃಷ್ಣ ನಿಲ್ಲಿಸಿದಾಗ ಸೇನಾವಲೋಕನ ಆಗುತ್ತೆ. ಸೇನಾವಲೋಕನವನ್ನ ಮಾಡಿ ಆಮೇಲೆ ಅಂತಹ ಸಮಯದಲ್ಲಿ ಅರ್ಜುನ ತಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದಾಗ, ನಿಸ್ಸಹಾಯಕನಾದಾಗ ಈ ಭಗವದ್ಗೀತೆ ಅನ್ನುವಂತಹದ್ದು ಕೃಷ್ಣ ಅವನಿಗೆ ಬೋಧಿಸ್ತಾನೆ ನಮಗೋಸ್ಕರ. ಸೊ ಪ್ರತಿ ಹೆಜ್ಜೆ, ಈಗ ನೀವೆಲ್ಲ ಒಂದೊಂದು ಹೆಜ್ಜೆ ಇಟ್ಟಿದ್ದೀರಾ, ರಿಜಿಸ್ಟರ್ ಮಾಡಿದ್ದೀರಾ, ರಿಜಿಸ್ಟರ್ ಮಾಡಿ ಇವತ್ತಿನ ಕ್ಲಾಸಿಗೆ ಬಂದಿದ್ದೀರಾ. ಬಹಳ ಜನ ರಿಜಿಸ್ಟರ್ ಮಾಡಿ ಬಂದಿಲ್ಲ, ಆದರೆ ನೀವೆಲ್ಲ ಇನ್ನೊಂದು ಎಕ್ಸ್ಟ್ರಾ ಸ್ಟೆಪ್ ಇಟ್ಟಿದ್ದೀರಾ. ಯಾಕೆಂದ್ರೆ ಇದೆಲ್ಲ ಭಗವಂತನ ಪ್ರೇರಣೆ. ಯಾಕೆಂದ್ರೆ ಈ ಕ್ಲಾಸ್ ಅನ್ನುವಂತಹದ್ದು ನಾವೇನು ಇಸ್ಕಾನ್ ಮಂಗಳೂರಿಗೆ ಏನು ಬೆನಿಫಿಟ್ ಅಂತಲ್ಲ, ಇದು ಎಲ್ಲರಿಗೂ. ಯಾಕೆಂದ್ರೆ ಈ ಕೃಷ್ಣ ಪ್ರಜ್ಞಾ ಸಂಸ್ಥೆಯ ಕೆಲಸವೇ ಕೃಷ್ಣ ಪ್ರಜ್ಞೆಯನ್ನು ಹರಡುವಂತಹದ್ದು. ಅದು ಎಲ್ಲರಿಗೂ ಉಪಯೋಗ ಆಗಲಿ ಅದರಿಂದ ಅನ್ನುವಂಥದ್ದು. ಅಂತಹ ಒಂದು ಪ್ರಯಾಣವನ್ನು ನಾವು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ 18 ದಿವಸದ ಯಜ್ಞ, ನೀವೆಲ್ಲ ಯಜ್ಞದಲ್ಲಿ ಭಾಗವಹಿಸ್ತಾ ಇದ್ದೀರಿ. ಈ ಯಜ್ಞವನ್ನ ಪೂರ್ತಿ ಮಾಡುವಂತಹ ಒಂದು ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ, ನಮ್ಮೆಲ್ಲರ ಮೇಲಿದೆ. ಅದರಿಂದ ಯಾವುದೇ ಒಂದು ವಿಘ್ನಗಳಿಲ್ಲದೆ, ತೊಂದರೆ ಇಲ್ಲದೆ ಈ ಒಂದು ಯಜ್ಞ ಸಂಪೂರ್ಣವಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ನಾವು ಈ ಹೆಜ್ಜೆಯನ್ನ ಇಡೋಣ. ಸೊ ಈ ಗೀತೋಪನಿಷತ್ತಿನಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ ಏನು? ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ ಬೇಗ ಬೇಗ? ನಿಮ್ಮಲ್ಲಿ ಕನ್ನಡ ಅರ್ಥವನ್ನ ಯಾರಾದ್ರೂ? ಹಾ, ಓದಿ ಮಾತಾಜಿ. ಎಲ್ಲ ಉಪನಿಷತ್ತುಗಳು ಹಸುವಿನಂತೆ ಮತ್ತು ಹಸುವಿನ ಹಾಲು ಕರೆಯುವವರು ನಂದನ ಮಗ ಭಗವಾನ್ ಶ್ರೀಕೃಷ್ಣ. ಅರ್ಜುನನು ಕರು. ಗೀತೆಯ ಸುಂದರವಾದ ಮಕರಂದ ಹಾಲು ಮತ್ತು ಉತ್ತಮ ಆಸ್ತಿಕ ಬುದ್ಧಿಯ ಅದೃಷ್ಟ. ಭಕ್ತರು ಆ ಹಾಲನ್ನು ಕುಡಿಯುವವರು ಮತ್ತು ಆನಂದಿಸುವವರು. ಈ ಗೀತೆಯ ಮಕರಂದ ಹಾಲು, ಈ ಹಾಲನ್ನ ಕುಡಿಯುವವರು ಮತ್ತು ಆನಂದಿಸುವವರು ಯಾರು? ಯಾರು? ಈಗ ನಾವು ಇಲ್ಲಿ ಯಾರು? ನಾವೆಲ್ಲ ಇಲ್ಲಿ ಆನಂದಿಸ್ಲಿಕ್ಕೆ ಬಂದಿದ್ದೇವೆ ಅಲ್ವಾ? ಈ ಗೀತೆಯ ಮಕರಂದ ಅನ್ನುವಂತಹದ್ದು ಹಾಲಾದ್ರೆ ಆ ಹಾಲನ್ನ ಯಾರಿಗೆ? ಈಗ ಹಸು ಹಾಲನ್ನ ಕೊಡತ್ತೆ, ಆದ್ರೆ ಅದು ಕರುವಿಗೆ ಸ್ವಲ್ಪ ಕೊಟ್ಟು ಉಳಿದವರಿಗೂ ಕೊಡತ್ತೆ ತಾನೆ. ಅದೇ ರೀತಿಯಾಗಿ ಇವು ಉಪನಿಷತ್ತು, ಎಲ್ಲಾ ಉಪನಿಷತ್ತುಗಳು ಒಂದು ಹಸುವಿನಂತೆ. ಹಸು ಇದ್ರೆ ಆ ಹಸುವಿನಿಂದ ಬರುವಂತಹ ಸಾರ ಏನಿದೆ, ಉಪನಿಷತ್ತುಗಳ ಸಾರ, ಅದು ಹಾಲು. ಆ ಹಾಲನ್ನ ಕರೆಯುವವನು ಯಾರು? ನಂದನ ಮಗ ಶ್ರೀಕೃಷ್ಣ. ಅವನು ಹಾಲು ಕರೀತಾನೆ. ಯಾಕೆಂದ್ರೆ ಆ ಮಕರಂದ ಅನ್ನುವಂಥದ್ದೇನಿದೆ ಅವನೇ ನಮಗೆ ಕೊಡುವಂತಹದ್ದು. ಆದ್ರಿಂದ ಆ ಹಾಲನ್ನ ಕರೀತಾನೆ. ಆದ್ರೆ ಇಲ್ಲಿ ಕರು ಅರ್ಜುನನಿಗೆ ಹೋಲಿಸಲಾಗಿದೆ. ಅರ್ಜುನ ಕರು ಆದ್ರೆ ಸ್ವಲ್ಪ ಕುಡಿತಾನೆ, ಆದ್ರೆ ಅದರ ಮಕರಂದ ಅನ್ನುವಂಥದ್ದು ಯಾರಿಗೆ? ಅದೃಷ್ಟ ಭಕ್ತರಿಗೆ. ಯಾಕೆಂದ್ರೆ ಇದು ಒಂದು ಅದೃಷ್ಟ ಬೇಕು. ಅವನ ಆ ಒಂದು ಈ ಭಗವದ್ಗೀತೆಯ ಮಕರಂದವನ್ನ ಸವಿಯಲಿಕ್ಕೂ ಸಹಿತ ಒಂದು ಅದೃಷ್ಟ ಬೇಕು. ಅದರಿಂದ ಅಂತಹ ಒಂದು ಅದೃಷ್ಟ ನಮಗೆಲ್ಲ ಇವತ್ತು ಸಿಕ್ಕಿದೆ. ಸೊ ನನಗೆ ಇಬ್ರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾವೀಗ ಒಂದು ಸಂಕಲ್ಪ, ಎಲ್ಲರೂ ಮ್ಯೂಟ್ ಮಾಡ್ಕೊಂಡು ಹೇಳಿ, ಒಂದಿಬ್ರು ಅನ್ಮ್ಯೂಟ್ ಮಾಡ್ಕೊಂಡು ನನ್ನ ಜೊತೆ ಹೇಳಿ. ನಾನು ಈ ಸಂಕಲ್ಪ ಹೇಳ್ತೇನೆ, ನಾನು ಹೇಳಿದ್ದನ್ನ ನೀವು ರಿಪೀಟ್ ಮಾಡಿ. ಓಕೆನಾ?
ಸಂಕಲ್ಪ 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 ನಾನು ಎಲ್ಲಾ 18 ದಿನಗಳ ಭಗವದ್ಗೀತೆ ತರಗತಿಗಳಿಗೆ ನಾನು ನಾನು ಎಲ್ಲ ಎಲ್ಲ 18 ದಿನಗಳ ಭಗವದ್ಗೀತೆ ಭಗವದ್ಗೀತೆ ತರಗತಿಗಳಿಗೆ ತರಗತಿಗಳಿಗೆ ತಪ್ಪದೇ ಹಾಜರಾಗಲಿದ್ದೇನೆ. ತಪ್ಪದೇ ತಪ್ಪದೇ ಹಾಜರಾಗಲಿದ್ದೇನೆ. ನಾನು ಶ್ರೀ ಶ್ರೀ ರಾಧಾ ಗೋವಿಂದ ಮತ್ತು ನಾನು ನಾನು ಶ್ರೀ ಶ್ರೀ ರಾಧಾ ಗೋವಿಂದ ಮತ್ತು ಶ್ರೀಲ ಪ್ರಭುಪಾದರ ಆಶೀರ್ವಾದದಿಂದ ಶ್ರೀಲ ಪ್ರಭುಪಾದರ ಆಶೀರ್ವಾದದಿಂದ ಸಂಕಲ್ಪವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಈ ಸಂಕಲ್ಪವನ್ನು ತೆಗೆದುಕೊಳ್ಳುತ್ತಿದ್ದೇನೆ. ತೆಗೆದುಕೊಳ್ಳುತ್ತಿದ್ದೇನೆ. ಸೊ ಈ ಹರೇ ಕೃಷ್ಣ ಮಹಾಮಂತ್ರ ನಾವು 3 ಸಲ ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಹರೇ. ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ಹರೇ ಕೃಷ್ಣ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಹರೇ. ಹರೇ ಹರೇ ರಾಮ 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 ಹರೇ ಹರೇ. ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ಕೃಷ್ಣ 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 ಹರೇ ಹರೇ. ಕೃಷ್ಣ ಹರೇ ಹರೇ. ಹರೇ ರಾಮ ಹರೇ ರಾಮ ಹರೇ ರಾಮ ರಾಮ ಹರೇ ರಾಮ ಹರೇ. ಹರೇ ಹರೇ. ಹರೇ ಕೃಷ್ಣ ಹರೇ ರಾಮ 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 ಹರೇ ಹರೇ. ಹರೇ ರಾಮ 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 ಹರೇ ರಾಮ ರಾಮ ಹರೇ ಹರೇ. ಧನ್ಯವಾದಗಳು ಎಲ್ರಿಗೂ. ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡಿದವರು. ಈಗ ನಾವು ಈ ಪರಿಸ್ಥಿತಿಯ ಅವಲೋಕನ ಆಲ್ರೆಡಿ ನೋಡಿದ್ದೇವೆ. ಈ ಭಗವದ್ಗೀತೆಯಲ್ಲಿ ನೀವೀಗ 1 ಸೆಕೆಂಡ್, ಈ ಒಂದು ಸನ್ನಿವೇಶ ಇದೆ. 1 ಸೆಕೆಂಡ್. ಹರೇ ಕೃಷ್ಣ ಪ್ರಭುಜಿ, ಹರೇ ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೀನಿ, ಅಟೆಂಡೆನ್ಸ್ ಮಾಡ್ಲಿಕ್ಕೆ ಹೇಳಿ ಪ್ರಭುಜಿ. ಓಕೆ, ದಯವಿಟ್ಟು ಪ್ರತಿಯೊಬ್ಬರು ಮಾತಾಜಿಯವರು ಅಟೆಂಡೆನ್ಸ್ ಲಿಂಕ್ ಹಾಕಿದ್ದಾರೆ. ದಯವಿಟ್ಟು ನೀವು ಅಟೆಂಡೆನ್ಸ್ ಲಿಂಕ್ ಹಾಕಿ ಇವತ್ತಿನ ಕ್ಲಾಸಿಗೆ. ಹರೇ ಕೃಷ್ಣ. ಸೊ ಈ ಭಗವದ್ಗೀತೆಯಲ್ಲಿ ಈ ಹೇಳಲಿಕ್ಕೆ ಮೊದಲು ಈ 3 ವ್ಯಕ್ತಿಗಳನ್ನು ನಾವು ಗಮನಿಸಬೇಕು. ಮುಖ್ಯವಾಗಿ ಮೊದಲನೇ ಅಧ್ಯಾಯದಲ್ಲಿ ಈ ಅರ್ಜುನ ವಿಷಾದ ಯೋಗ ಅನ್ನುವಂತಹದ್ದು ಇಲ್ಲಿ ನೀವು ನೋಡ್ಬೋದು. ಈ ಮೇಲ್ಗಡೆ ಕಾಣಿಸ್ತಾ ಇರುವಂತವ್ರು ಯಾರು ಅಂತ ಹೇಳ್ತೀರಾ? ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಹೇಳಿ, ಹಾಗೆ ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿ ಕಾಣಿಸ್ತಾ ಇರುವಂತವ್ರು ಯಾರು ಅಂತ ಹೇಳ್ಬೋದಾ? ಧೃತರಾಷ್ಟ್ರ ಪ್ರಭುಗಳೇ. ಓಕೆ, ಧೃತರಾಷ್ಟ್ರ. ಇಲ್ಲಿ ಮಧ್ಯದಲ್ಲಿ ಕಾಣಿಸ್ತಾ ಇರುವಂತವ್ರು ಯಾರು? ಅರ್ಜುನ. ಇಲ್ಲಿ ಕೊನೆಯದಾಗಿ ಕೆಳಗಡೆ ಯಾರು ಅಂತ ಹೇಳ್ಬೋದಾ? ಸಂಜಯ. ಬಹಳ ಕಷ್ಟ ಆಗತ್ತೆ ಅಲ್ವಾ? ಅದು ಅವನು ದುರ್ಯೋಧನ. ಯಾಕೆ ಅಂತ ಹೇಳಿದ್ರೆ, ನಾವು ಮುಖ್ಯವಾಗಿ ಇಲ್ಲಿ ಧೃತರಾಷ್ಟ್ರನನ್ನ ಈ ತಮೋಗುಣಕ್ಕೂ, ದುರ್ಯೋಧನನನ್ನ ರಜೋಗುಣಕ್ಕೂ ಮತ್ತು ಅರ್ಜುನನನ್ನ ಸತ್ವಗುಣಕ್ಕೂ ನೋಡಲಾಗಿದೆ. ಯಾಕೆಂದ್ರೆ ಅವರ ಈ ಒಂದು ಪರಿಸ್ಥಿತಿಗೆ, ಯುದ್ಧಕ್ಕೆ ರೆಡಿಯಾದಾಗ, ಸೈನ್ಯ ಯುದ್ಧಕ್ಕೆ ರೆಡಿಯಾದಾಗ ಈ 3 ಜನರ ಪ್ರತಿಕ್ರಿಯೆ ಏನು ಆ ಒಂದು ಸನ್ನಿವೇಶಕ್ಕೆ ಅನ್ನುವಂತಹದ್ದು ಬಹಳ ಮುಖ್ಯ. ಅಂತಹ ಒಂದು ಸನ್ನಿವೇಶದಲ್ಲಿ ಏನ್ ಹೇಳ್ತಾ ಇದ್ದಾನೆ, ಅದರಿಂದ ಈ ಮೊದಲನೆಯ ಶ್ಲೋಕನೇ ಧೃತರಾಷ್ಟ್ರನಿಂದ ಸ್ಟಾರ್ಟ್ ಆಗತ್ತೆ. ಅದು ಕೊನೆಯ ಶ್ಲೋಕನೂ ಸಹಿತ ಧೃತರಾಷ್ಟ್ರ ಹೇಳಿರುವಂತಹದ್ದು, ಫಸ್ಟ್ ಅಂಡ್ ಲಾಸ್ಟ್. ಅದರಿಂದ ಇಲ್ಲಿ ಏನಂದ್ರೆ, ನಾವು ನೋಡ್ಲಿಕ್ಕೆ ಹೋದ್ರೆ ಈಗ ಶ್ರೀ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು, ಶ್ರೀ ನಾಮನಿಷ್ಠ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ನಾವು ಇವತ್ತಿನ ಮೊದಲನೇ ಅಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ. ಸೊ ನೀವೆಲ್ಲ ಹ್ಯಾಂಡ್ ರೈಸ್ ಮಾಡಬಹುದು, ಅರ್ಥ ಶ್ಲೋಕ ಆದ್ಮೇಲೆ ಅರ್ಥ ಓದಬಹುದು. ಜೊತೆಗೆ ನಾವು ಹಾಗೇನೆ ಅದರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡಿಕೊಂಡು ಹೋಗ್ತಾ ಇರೋಣ. ಓಕೆ, ಸೊ ಇವತ್ತಿನ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಆಕ್ಚುಲಿ ಇವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ, ಬೇಗ ಮುಗಿಸ್ತೇನೆ. ಇವತ್ತು ಒಂದಿನ ಸ್ವಲ್ಪ ಜಾಸ್ತಿ ಟೈಮ್ ತಗೋಬಹುದು, ನಾಳೆಯಿಂದ ಕರೆಕ್ಟಾಗಿ 1 ಅವರ್ ಅಷ್ಟೇ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯೋತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ ಅಂತ ಅವನು ಕೇಳ್ತಾ ಇದ್ದಾನೆ. ಅಂದ್ರೆ ಧರ್ಮಕ್ಷೇತ್ರ ಮತ್ತೆ ಕುರುಕ್ಷೇತ್ರದಲ್ಲಿ ಸೇರಿರುವಂಥವರು ಅಂದ್ರೆ ಎಲ್ಲ ಏನು ವೀರಾದಿ ವೀರರು ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ನನ್ನವರು ಪಾಂಡವರು ಏನ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಅವನ ಉದ್ದೇಶ ಏನಿತ್ತು ಅಂದ್ರೆ ಅಲ್ಲಿ ಮಾಮಕ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ ಅಂತ ಕೇಳ್ತಾನೆ. ಅಂದ್ರೆ ಆ ಒಂದು ಧರ್ಮಕ್ಷೇತ್ರವನ್ನ ನಾವು ಪವಿತ್ರವಾದಂತಹ ಹಾಲಿಗೆ ಹೋಲಿಸಿದಾಗ, ಈ ಹಾಲನ್ನ ನಾವು ಯಾವಾಗಲೂ ಶುಭ ಅಂತ ಇದು ಮಾಡ್ತೇವೆ ಅಲ್ವಾ? ಯಾಕೆಂದ್ರೆ ಯಾವುದೇ ಒಂದು ಶುಭ ಕಾರ್ಯದಲ್ಲಿ ಹಾಲನ್ನ ಈ ರೀತಿಯಾಗಿ ಒಕ್ಕಿಸುವಂಥದ್ದು
ಅದು ಅದರಿಂದ ಆ ಧರ್ಮ ಕ್ಷೇತ್ರ ಅನ್ನುವಂತಹದ್ದು ಕುರುಕ್ಷೇತ್ರದಲ್ಲಿ ಏನಿದೆ ಅದು ಒಂದು ಧರ್ಮ ಕ್ಷೇತ್ರ. ಅಲ್ಲಿ ಬೇರೆ ಬೇರೆ ಲೋಕಗಳಿಂದ ಸಹಿತ ಋಷಿ ಮುನಿಗಳು ಬಂದು ಯಜ್ಞ ಯಾಗಾದಿಗಳನ್ನ ಮಾಡುವಂತಹ ಕ್ಷೇತ್ರ ಅದು. ಅದರಿಂದ ಅದೊಂದು ಧರ್ಮ ಕ್ಷೇತ್ರ. ಅಂತಹ ಒಂದು ಧರ್ಮ ಕ್ಷೇತ್ರದಲ್ಲಿ ಯುದ್ಧಕ್ಕೆ ಸನ್ನದ್ಧರಾಗಿ ಇವರೆಲ್ಲ ನಿಂತಿದ್ದಾರೆ. ಆದರೆ ಧೃತರಾಷ್ಟ್ರನ ಆಲೋಚನೆ ಏನು ಆ ಸನ್ನಿವೇಶಕ್ಕೆ? ಹೇಗಾದ್ರೂ ಮಾಡಿ ನನ್ನ ಮಕ್ಕಳು ಗೆಲ್ಲಬೇಕು. ಅಲ್ಲಿ ಅವನು ಮಾಮಕಾಹ ಪಾಂಡವ. ಪಾಂಡವರು ಯಾರು? ಅವನ ಸ್ವಂತ ತಮ್ಮನ ಮಕ್ಕಳು. ಅದರಿಂದ ಒಂದು ರಾಜನಾದವನು ಅವರನ್ನ ಬೇರೆಯವರು ಅಂತ ಕನ್ಸಿಡರ್ ಮಾಡಬಾರ್ದು. ಅವನು ಅಲ್ಲಿಯೇ ದಾಯಾದಿಯ ಒಂದು ಬೀಜವನ್ನು ಅವನು ಬಿತ್ತಾ ಇದ್ದಾನೆ. ಅವನು ಅಲ್ಲಿ ಏನ್ ಹೇಳ್ತಾ ಇದ್ದಾನೆ? ಮಾಮಕಃ ಪಾಂಡವ ಅಂದ್ರೆ ನನ್ನವರು ಮತ್ತೆ ಪಾಂಡವರು. ಅಂದ್ರೆ ಪಾಂಡವರು ಅವನಿಗೆ ತನ್ನವರು ಆಗಿರ್ಲಿಕ್ಕೆ ಅದು ಬೇರೆಯವ್ರ ತರ ಅವನು ನೋಡ್ತಾನೆ. ಅಂತಹ ಒಂದು ಮಾತ್ಸರ್ಯದ ಹುಳಿಯನ್ನ ಹಿಂಡಿ ಆ ಒಂದು ಧರ್ಮಕ್ಷೇತ್ರದಲ್ಲಿ ಅವನು ರಸಗುಲ್ಲ ಪಡೆಯಲಿಕ್ಕೆ ಆಲೋಚನೆ ಮಾಡ್ತಾ ಇದ್ದಾನೆ. ಅಂದ್ರೆ ರಾಜ್ಯ ಸಿಗತ್ತೆ ತನ್ನ ಮಕ್ಕಳಿಗೆ ಅನ್ನುವಂತಹದ್ದು ಅವನ ಆಲೋಚನೆ ಆಗಿರುತ್ತೆ. ಕಿಮ ಕುರುವತ ಅಂದ್ರೆ ಆ ಒಂದು ಇದರಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಯುದ್ಧ ಸ್ಟಾರ್ಟ್ ಆಯ್ತಾ? ನನ್ನ ಮಕ್ಕಳ ಸೈನ್ಯ ದೊಡ್ಡದಿದೆ, ಪಾಂಡವರ ಸೈನ್ಯ ಚಿಕ್ಕದಿದೆ, ಅದರಿಂದ ನಾವು ಗೆಲ್ತೇವೆ ಅನ್ನುವಂತಹ ಒಂದು ಭಾವನೆ ಅವನ ಹತ್ರ ಇರುತ್ತೆ. ಅದೇ ಸಮಯದಲ್ಲಿ ದುರ್ಯೋಧನ ಏನ್ ಮಾಡ್ತಾನೆ? ಪಶ್ಚೈತಾಂ ಪಾಂಡು ಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಹರೇ ಕೃಷ್ಣ. ಯಾರಾದರೂ ಅರ್ಥ ಓದಿ, ಬೇಗ ಓದಿ. ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲ್ಯದಿಂದ ವ್ಯೂಹ ರೂಪನಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ. ಸೊ ಇಲ್ಲಿ ದುರ್ಯೋಧನ ಹೋಗಿದ್ದಾನೆ. ಎಲ್ಲಿ ಹೋಗಿದ್ದಾನೆ ಅವನು? ಯಾರ ಹತ್ರ ಹೋಗಿದ್ದಾನೆ? ದ್ರೋಣಾಚಾರ್ಯರ ಹತ್ರ ಹೋಗಿದ್ದಾನೆ. ದ್ರೋಣಾಚಾರ್ಯರು ಅವನ ಗುರುಗಳು. ಅಲ್ಲಿ ಹೋಗಿ ಹೇಳ್ತಾನೆ, ಕೌಶಲ್ಯದಿಂದ ವ್ಯೂಹ ರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನ ನೋಡಿ. ಯಾರು ರಚಿಸಿರುವಂತಹದ್ದು? ಬಹಳ ಮುಖ್ಯವಾಗಿ ದ್ರುಪದನ ಮಗ ದೃಷ್ಟದ್ಯುಮ್ನ. ಸೊ ಇಲ್ಲಿ ಕೌರವರ ಸೈನ್ಯಾಧಿಪತಿಯಾಗಿ ಭೀಷ್ಮಾಚಾರ್ಯರು ಇರ್ತಾರೆ. ಪಾಂಡವರ ಸೈನ್ಯಾಧಿಪತಿಯಾಗಿ ದೃಷ್ಟದ್ಯುಮ್ನ ಇರ್ತಾನೆ. ಆ ದೃಷ್ಟದ್ಯುಮ್ನ ಯಾರು? ದ್ರುಪದನ ಮಗ. ಈ ದ್ರುಪದ ದ್ರೌಪದಿಯ ಅಣ್ಣ. ಸೊ ಆದ್ರಿಂದ ಆ ದ್ರುಪದನ ಮಗ ದೃಷ್ಟದ್ಯುಮ್ನ ಅಲ್ಲಿ ಆ ರೀತಿಯಾಗಿ ಇರೋದರಿಂದ ಅವನು ಹೇಳ್ತಾ ಇದ್ದಾನೆ. ಯಾಕೆ ಅಂದ್ರೆ ಒಂದು ಕಥೆ ಇದೆ. ದೃಷ್ಟದ್ಯುಮ್ನ ಅವನು ಈ ರೀತಿ ಹೇಳಲಿಕ್ಕೆ ಒಂದು ಕಾರಣ ಇದೆ. ದುರ್ಯೋಧನ ಅವನು ಚತುರ ರಾಜಕುಮಾರ. ಅವನು ಯುದ್ಧ ಗೆಲ್ಲಿಕ್ಕೆ ಏನ್ ಬೇಕು ಅನ್ನುವಂಥ ವ್ಯವಸ್ಥೆಯನ್ನ ಮಾಡ್ಲಿಕ್ಕೋಸ್ಕರ ಅವನು ಎಲ್ಲ ಕಡೆ ಹೋಗ್ತಾ ಇದ್ದಾನೆ. ಎಲ್ಲರೂ ಭೀಷ್ಮಾಚಾರ್ಯರಿಗೆ ಸರಿಯಾದ ಸಮಯ ಅಂದ್ರೆ ಸರಿಯಾದ ಬಲವನ್ನ ತಂದುಕೊಡ್ಬೇಕು. ಎಲ್ಲರೂ ಅವರಿಗೆ ಆಧಾರವಾಗಿ ನಿಂತ್ಕೋಬೇಕು ಅವರು ಯುದ್ಧ ಮಾಡ್ಲಿಕ್ಕೆ ಅನ್ನುವಂತಹ ಒಂದು ಆಲೋಚನೆಯಲ್ಲಿ ಅವನು ಹೀಗೆ ದ್ರೋಣಾಚಾರ್ಯರ ಹತ್ರ ಹೋಗಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಯಾಕೆ ಅಂದ್ರೆ ದೃಷ್ಟದ್ಯುಮ್ನನ ಬಗ್ಗೆ ಅವನು ನೆನಪು ಮಾಡ್ಕೊಡ್ತಾ ಇದ್ದಾನೆ. ದೃಷ್ಟದ್ಯುಮ್ನ ಯಾರು ಅಂದ್ರೆ ದ್ರುಪದನ ಮಗ. ದ್ರುಪದ ಯಾರು? ದ್ರೋಣಾಚಾರ್ಯರ ಗೆಳೆಯ. ಇಬ್ರು ವಿದ್ಯಾಭ್ಯಾಸ ಮಾಡುವಾಗ ದ್ರುಪದ ರಾಜಕುಮಾರ ದ್ರೋಣಾಚಾರ್ಯರಿಗೆ ಹೇಳ್ತಾನಂತೆ, ನಿಮ್ಗೆ ಯಾವಾಗಾದ್ರೂ ಏನಾದ್ರೂ ಸಹಾಯ ಬೇಕಂದ್ರೆ ಬನ್ನಿ, ನಾನು ನಿಮ್ಗೆ ಅಂದ್ರೆ ರಾಜ್ಯವನ್ನ ಕೊಡ್ತೇನೆ, ಅರ್ಧ ರಾಜ್ಯವನ್ನ ಕೊಡ್ತೇನೆ ಅನ್ನುವಂತ ಒಂದು ಮಾತು ಹೇಳಿರ್ತಾನಂತೆ. ಹಾಗೆ ಅವರು ಎಲ್ಲ ಆದ್ಮೇಲೆ ಒಂದ್ಸಲ ದ್ರುಪದನ ಹತ್ರ ಹೋಗಿ ಕೇಳ್ತಾರೆ, ನನಗೆ ರಾಜ್ಯ ಕೊಡು, ಸ್ವಲ್ಪ ನೀನು ಕೊಡ್ತೆ ಅಂತ ಹೇಳಿದೆಯಲ್ಲ ಅದನ್ನು ಕೊಡು ಅಂತ. ಅಂದ್ರೆ ಆವಾಗ ಅವನು ಹೇಳ್ತಾನಂತೆ ತಾನು ಕೊಡೋದಿಲ್ಲ ಅಂತ. ಆಗ ಅರ್ಜುನನ್ನು ಉಪಯೋಗಿಸ್ಕೊಂಡು ಇವರು ಅವನ ಮೇಲೆ ಯುದ್ಧ ಮಾಡಿ ಯುದ್ಧವನ್ನ ಗೆಲ್ತಾರೆ. ಯುದ್ಧವನ್ನ ಗೆದ್ದ ಮೇಲೆ ದ್ರುಪದ ಏನ್ ಮಾಡ್ತಾನೆ? ಅವನು ಯಜ್ಞ ಮಾಡ್ತಾನೆ. ಆ ಯಜ್ಞದ ಉದ್ದೇಶ ಏನು? ದ್ರೋಣಾಚಾರ್ಯರನ್ನ ಕೊಲ್ಲುವಂತಹ ಪುತ್ರನನ್ನ ಪಡೆಯುವಂತಹದ್ದು. ಸೊ ದ್ರೋಣಾಚಾರ್ಯರನ್ನ ಕೊಲ್ಲುವಂತಹ ಪುತ್ರ. ದ್ರೋಣಾಚಾರ್ಯರು ಅತಿರಥ ಮಹಾರಥರನ್ನ ತಯಾರು ಮಾಡುವಂತವ್ರು. ಅವರು ಬಿಲ್ವಿದ್ಯಾ ವಿಶಾರದರು. ಅವರಂತಹ ಇದು ಗುರುಗಳು ಬೇರೆ ಯಾರು ಸಿಕ್ಲಿಕ್ಕಿಲ್ಲ. ಅದರಿಂದ ಅವರನ್ನ ಕೊಲ್ಲುವಂತಹ ಮಗ ಬೇಕು ನನಗೆ ಅಂತ ಅವನು ಯಜ್ಞವನ್ನ ಮಾಡಿ ದೃಷ್ಟದ್ಯುಮ್ನನ್ನ ಪಡೆದಿರ್ತಾನೆ. ಆದ್ರಿಂದ ಅದನ್ನ ಅವನು ಅಲ್ಲಿ ಹೋಗಿ ಅವರಿಗೆ ನೆನಪು ಮಾಡ್ತಾ ಇದ್ದಾನೆ. ಮತ್ತೆ ಅದೇ ದೃಷ್ಟದ್ಯುಮ್ನನಿಗೆ ದ್ರೋಣಾಚಾರ್ಯರು ಶಿಷ್ಯನಾಗಿ ಸ್ವೀಕರಿಸಿ ಅವನಿಗೆ ವಿದ್ಯಾದಾನ ಮಾಡಿದ್ದಾರೆ. ಅದನ್ನ ನೆನಪು ಮಾಡ್ತಾ ಇದ್ದಾನೆ. ನೋಡಿ, ನೀವು ಅವನಿಗೆ ವಿದ್ಯಾದಾನ ಮಾಡಿದ್ದೀರಾ, ಇವತ್ತು ಅವನಿಗೆ ನಿಮ್ಮ ಎದುರುಗಡೆ ಸೇನಾಧಿಪತಿಯಾಗಿ ವ್ಯೂಹವನ್ನ ರಚಿಸಿ ಹೇಗಿದ್ದಾನೆ ನೋಡಿ ಅಂತ ಅವನಿಗೆ ನೆನಪು ಮಾಡ್ತಾ ಇದ್ದಾನೆ. ಸೊ ಇದು ಒಂದು ಕಾರಣ. ಅವನು ಅಲ್ಲಿ ಆ ರೀತಿಯಾಗಿ ಹೋಗಿ ನೋಡ್ಲಿಕ್ಕೆ ಎಲ್ಲ ಯುದ್ಧಕ್ಕೆ ತಯಾರಿ ಇರಬೇಕು ಅನ್ನುವಂಥದ್ದು ಅವನ ಒಂದು ಉದ್ದೇಶ. ಅದೇ ರೀತಿಯಾಗಿ ಮುಂದೆ ಏನಾಗತ್ತೆ? ತಸ್ಯ ಸಂಜಯನ್ ಹರ್ಷಂ ಕುರು ವೃದ್ಧಂ ಪಿತಾಮಹ ಶಿವನಾಥಂ ವಿನೋದ್ಯೋಚ್ಛೈ ಶಂಖಂ ದದ್ಮೌ ಪ್ರತಾಪವಾನ್. ಹರೇ ಕೃಷ್ಣ. ಚೈತ್ರ ಮಾತಾಜಿ ನೆಕ್ಸ್ಟ್ ಅರ್ಥ ಓದಿ.
ಕುರುಕುಲ ಪಿತಾಮಹರಾದ ಮತ್ತು ಪ್ರತಾಪಶಾಲಿಗಳಾದ ಭೀಷ್ಮರು ಉಚ್ಚ ಸ್ವರದಿಂದ ಸಿಂಹನಾದವನ್ನು ಮಾಡಿ ಶಂಖವನ್ನು ಊದಿದರು. ಇದರಿಂದ ದುರ್ಯೋಧನನಿಗೆ ಹರ್ಷವಾಯಿತು. ಸೊ ಭೀಷ್ಮಾಚಾರ್ಯರು ಸೇನಾಧಿಪತಿ ಆಗಿರುವುದರಿಂದ ಅವರು ಶಂಖ ಊದ್ತಾರೆ. ಅಂದ್ರೆ ಅವರು ತಾನು ಯುದ್ಧಕ್ಕೆ ರೆಡಿ ಇದ್ದೇನೆ, ತಯಾರಿದ್ದೇನೆ ಅನ್ನುವಂತಹ ಮಾತನ್ನ ಅವರು ಹೇಳ್ತಾರೆ. ಅಂದ್ರೆ ಅದು ಶಂಖ ಊದುವುದರಿಂದ ಮಾತ್ರ ಸಾಧ್ಯ. ಆ ರೀತಿಯಾಗಿ ಶಂಖವನ್ನು ಊದುವುದರಿಂದ ಅರ್ಜುನನಿಗೆ ಬಹಳ ಸಂತೋಷ ಆಗತ್ತೆ. ಯಾಕೆ? ಸಾರಿ, ದುರ್ಯೋಧನನಿಗೆ. ಯಾಕೆ? ಅವರು ಸೇನಾಧಿಪತಿಯಾಗಿ ಅವರು ರೆಡಿ ಇದ್ದಾರೆ, ಯುದ್ಧ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು. ಸೊ ಭೀಷ್ಮಾಚಾರ್ಯರು ಅವರನ್ನ ಯಾರು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ. ಅವರು ಇಚ್ಛಾಮರಣಿ. ದಯವಿಟ್ಟು ಜ್ಯೋತಿ ಮಾತಾಜಿ ಸ್ವಲ್ಪ ಮ್ಯೂಟ್ ಮಾಡಿ. ಮಂಜುನಾಥ್ ಪ್ರಭುಜಿ ಸ್ವಲ್ಪ ಓಕೆ, ಧನ್ಯವಾದಗಳು. ಸೊ ಸಾರಿ. ಸೊ ಭೀಷ್ಮಾಚಾರ್ಯರು ಇಚ್ಛಾಮರಣಿ, ಎಲ್ಲರಿಗೂ ಗೊತ್ತಿದೆ. ಅವರನ್ನ ಯಾರು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದ್ರಿಂದ ಅಂದ್ರೆ ಅವರು ಶಂಖ ಊದ್ತಾರೆ. ಇವನಿಗೆ ಬಹಳ ಖುಷಿ, ದುರ್ಯೋಧನನಿಗೆ. ಓ, ಯುದ್ಧಕ್ಕೆ ಅವರು ತಯಾರಿದ್ದಾರೆ, ನಾವು ಯುದ್ಧ ಮಾಡ್ಬೋದು, ಆದಷ್ಟು ಬೇಗ ಯುದ್ಧ ಗೆಲ್ಲಬಹುದು ಅನ್ನುವಂತಹ ಒಂದು ಭಾವನೆ. ತತಃ ಶಂಕಾಶ್ಚ ಭೈರ್ಯಶ್ಚ ಪ್ರಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದ ಸ್ತುಮಲೋಭವತ್. ಬೇರೆ ಯಾರಾದರೂ ಓದೋರಿದ್ರೆ ದಯವಿಟ್ಟು ಹ್ಯಾಂಡ್ ರೇಸ್ ಮಾಡಿ, ಇಲ್ಲ ಅನ್ಮ್ಯೂಟ್ ಮಾಡಿ ಓದಿ. ಒಬ್ರು ಓದುವಾಗ ಅನಂತರ ಶಂಖಗಳು, ಭೇರಿಗಳು, ಡೋಲು, ತಮಟೆ, ಗೋಮುಖ ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗಿದವು. ಈ ರಣಶಬ್ದವು ಭೀಷಣವಾಗಿತ್ತು. ಸೊ ಇದು ಯುದ್ಧ ಭೂಮಿ. ಬೇರಿ, ಡೋಲು, ತಮಟೆ, ಗೋಮುಖ ಅಂತ ಬೇರೆ ಬೇರೆ ರೀತಿಯಾದಂತಹ ವಾದ್ಯಗಳೆಲ್ಲ ಒಂದೇ ಸಮನೆ ಶಂಖನಾದದ ಜೊತೆಗೆ ಅವು ಸಹಿತ ಮೊಳಗ್ತವೆ. ಅದರಿಂದ ಆ ಶಬ್ದ ಅನ್ನುವಂಥದ್ದು ಬಹಳ ಭೀಕರವಾಗಿತ್ತು ಯುದ್ಧ ಭೂಮಿಯಲ್ಲಿ ಅನ್ನುವಂತಹ ಮಾತನ್ನ ಇಲ್ಲಿ ನಾವು ತಿಳ್ಕೊಬಹುದು. ತತಃ ಶ್ವೇತೈರ್ಹೈರ್ಯುಕ್ತೈ ಮಹತಿ ಸ್ಯಂದನೈ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಮತುಃ. ಹರೇ ಕೃಷ್ಣ. ಯಾರು ಓದ್ತೀರಾ ಬೇರೆ? ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು, ಅರ್ಜುನನು ತಮ್ಮ ಅಲೌಕಿಕವಾದ ಶಂಖಗಳನ್ನು ಊದಿದರು. ಸೊ ಈಗ ಕೌರವರು ಊದಿದ ಮೇಲೆ ಪಾಂಡವರು ಊದ್ಲೇಬೇಕಲ್ಲ, ಅವರು ತಾವು ತಯಾರಿದ್ದೇವೆ ಅಂತ ತೋರ್ಸ್ಕೋಬೇಕಲ್ಲ. ಆದ್ರಿಂದ ಬಿಳಿಯ ಕುದುರೆಗಳನ್ನ ಕಟ್ಟಿದ ಮಹಾರಥದಲ್ಲಿ. ಯಾಕೆಂದ್ರೆ ಬಹಳ ಮುಖ್ಯ ಯಾರು ಆ ರಥದಲ್ಲಿ ಕುಳಿತಿದ್ದಾರೆ, ಆ ರಥ ಏನಿದೆ ಅನ್ನುವಂತಹದ್ದೆಲ್ಲ. ಅದರಿಂದ ಅಂತಹ ಒಂದು ಮಹಾರಥದಲ್ಲಿ ಕುಳಿತಿರುವಂತಹ ಕೃಷ್ಣಾರ್ಜುನರು ಸಹಿತ ಶಂಖವನ್ನ ಊದ್ತಾರೆ. ತಮ್ಮ ಅಲೌಕಿಕವಾದಂತಹ ಶಂಖ. ಅದು ಲೌಕಿಕ ಶಂಖ ಅಲ್ಲ, ಅದು ಅಲೌಕಿಕವಾದದ್ದು. ಅಲೌಕಿಕ ಪ್ರಪಂಚದಿಂದ ಅವರಿಗೆ ಸಿಕ್ಕಿರುವಂತಹದ್ದು. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮ ವೃಕೋದರ. ದೀಪಾ ಶಿವಕುಮಾರ್ ಮಾತಾಜಿ, ಹರೇ ಕೃಷ್ಣ. ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ, ಓದ್ತೇನೆ ನೋಡ್ರಿ. ಋಷಿಕೇಶನು ತನ್ನ ಪಾಂಚಜನ್ಯವೆನ್ನುವ ಶಂಖವನ್ನು, ಅರ್ಜುನನು ಭಯಂಕರ ದೇವದತ್ತವನ್ನು, ವೃಕೋದರನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲವನು ಆದ ಭೀಮನು ಪೌಂಡ್ರವೆನ್ನುವ ಮಹಾಶಂಖವನ್ನು ಊದಿದರು. ಬಹಳ ಮುಖ್ಯ. ಈ ಋಷಿಕೇಶ ಅಂದ್ರೆ ಕೃಷ್ಣ, ಇಂದ್ರಿಯಗಳೇ ಒಡೆಯ. ಋಷಿಕೇಶ ಅನ್ನುವಂತಹ ಶಬ್ದದ ಅರ್ಥ ಅಂದ್ರೆ ಆ ಹೆಸರಿನ ಅರ್ಥ ಇಂದ್ರಿಯಗಳ ಒಡೆಯ ಅಂತ. ಎಲ್ಲಾ ಇಂದ್ರಿಯಗಳ ಒಡೆಯ ಅವನು. ಅದರಿಂದ ಅವನು ಋಷಿಕೇಶ. ಅವನ ಕೃಷ್ಣ ಓದಿರುವಂತಹ ಶಂಖದ ಹೆಸರು ಪಾಂಚಜನ್ಯ ಅನ್ನುವಂತಹದ್ದು. ಅರ್ಜುನನು ಭಯಂಕರ ದೇವದತ್ತ. ಯಾಕೆಂದ್ರೆ ಈ ಶಂಖ ಅನ್ನುವಂತಹದ್ದು ಅವನಿಗೆ ದೇವತೆಗಳಿಂದ ಸಿಕ್ಕಿರುವಂತಹದ್ದು. ಆ ದೇವದತ್ತ ಅನ್ನುವಂತಹ ಶಂಖವನ್ನು ಅವನು ಊದ್ತಾನೆ. ವೃಕೋದರ ಅಂದ್ರೆ ಭೀಮ. ಅದರಿಂದ ಅವನೇನ್ ಮಾಡ್ತಾನೆ ಅಂದ್ರೆ ಪೌಂಡ್ರ ಎನ್ನುವಂತಹ ಶಂಖದ ಹೆಸರು ಅದು. ಅಂತಹ ಶಂಖವನ್ನು ಅವರು ಊದ್ತಾರೆ. ಸಘೋಷೋದಾರ್ಥ ರಾಷ್ಟ್ರಾಣ ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋಭ್ಯನುನಾದಯದ್. ಹರೇ ಕೃಷ್ಣ. ಜಯ ಸಾಯಿ ಮಾತಾಜಿ, ಓದ್ತೀರಾ? ಈ ಶಂಖಗಳ ನಾದದಿಂದ ತುಮುಲ ಉಂಟಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು. ಸೊ ಈ ರೀತಿ ಶಂಖವನ್ನ ಊದಿದಾಗ ಸ್ವತಃ ಕೃಷ್ಣ ಊದಿದ್ದಾನೆ. ಕೇಳ್ಬೇಕಾ? ದಿವ್ಯ ಶಂಖಗಳನ್ನ ಬಳಗೋದ್ರಿಂದ ಏನಾಗತ್ತೆ, ಈ ಶಬ್ದ ಭೂಮಿ ಆಕಾಶಗಳಲ್ಲಿ ಪ್ರತಿಧ್ವನಿ ಮಾಡುತ್ತೆ. ಆಗ ಈ ಹಿಂದಷ್ಟೇ ಕೇಳಿದಂತಹ ರಣಕರ್ಕಶ ಏನಿದೆಯಲ್ಲ, ಅದಕ್ಕಿಂತ ಇದು ಬಹಳ ದಿವ್ಯವಾದ ಶಂಖದ ನಾದ. ನಾವು ಕೇಳ್ತೇವೆ, ಎಷ್ಟು ಶಂಖ ಆ ಒಂದು ಕಂಪನವನ್ನು ನಮಗೆ ಸೃಷ್ಟಿಸುತ್ತೆ, ಎಷ್ಟು ಆಧ್ಯಾತ್ಮಿಕವಾದಂತಹ ಅನುಭೂತಿಯನ್ನು ತಂದುಕೊಡುತ್ತೆ ಅನ್ನುವಂತಹದನ್ನ ನೀವೆಲ್ಲ ಅನುಭವಿಸಿರಬಹುದು. ಅದರಿಂದ ಅಂತಹ ಒಂದು ದಿವ್ಯ ಶಂಖ ಅದು. ಸುಮ್ಮನೆ. ಆದ್ರಿಂದ
ಆ ಶಂಖದ ಧ್ವನಿ ಅನ್ನುವಂತಹದ್ದು ಕೌರವರ ಹೃದಯವನ್ನೇ ಚೂರು ಚೂರು ಮಾಡುತ್ತೆ. ಯಾಕೆಂದ್ರೆ ಅವರಿಗೆ ಅಲ್ಲಿ ಸೋಲಿನ ಭೀತಿ ಶುರುವಾಗತ್ತೆ. ಸೋಲಿನ ರುಚಿಯು ಆಲ್ಮೋಸ್ಟ್ ಸಿಕ್ಕದ ಹಾಗೆ ಅಂತ ನಾವಿಲ್ಲಿ ತಿಳ್ಕೊಳ್ಬಹುದು ಬರೀ ಶಂಖನಾದದಿಂದ. ಸೊ ಈಗ ಪಾಂಡವರು ಯುದ್ಧವನ್ನ ಗೆಲ್ಲಲಿಕ್ಕೆ ಕಾರಣಗಳು ಏನು, ಯಾವ ಯಾವ ಕಾರಣಗಳು ಬಹಳ ಮುಖ್ಯವಾಗಿರುವಂತಹದ್ದು ಅನ್ನುವಂತಹದನ್ನ ನಾವು ನೋಡೋಣ. 9 ಕಾರಣಗಳನ್ನ ಪಟ್ಟಿ ಮಾಡಲಾಗಿದೆ ಇಲ್ಲಿ. ಮೊದಲನೇದಾಗಿ ಅವರು ಯುದ್ಧ ಮಾಡ್ತಾ ಇರುವಂತಹದ್ದು ಕ್ಷೇತ್ರ, ಧರ್ಮಕ್ಷೇತ್ರ. ಆ ಧರ್ಮಕ್ಷೇತ್ರ ಅನ್ನುವಂಥದ್ದು ನಾನು ನಿಮ್ಗೆ ಹೇಳಿದೆ, ಕುರುಕ್ಷೇತ್ರ. ಅಲ್ಲಿ ಯಜ್ಞ ಯಾಗಾದಿಗಳು ಅಂದ್ರೆ ಬೇರೆ ಬೇರೆ ಲೋಕಗಳಿಂದ ಜನ ಬಂದು, ಋಷಿ ಮುನಿಗಳು ಸಹಿತ ಬಂದು ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇರುವಂತಹ ಒಂದು ಕ್ಷೇತ್ರವಾಗಿರೋದು ಅದು ಧರ್ಮಕ್ಷೇತ್ರ. ಸೊ ಅಲ್ಲಿ ಅಧರ್ಮಕ್ಕೆ ಸೋಲಾಗಲಿಕ್ಕೆ ಸಾಧ್ಯವಿಲ್ಲ. ದೈವಿಕ ರಥ, ಅರ್ಜುನ ಕುಳಿತಿರುವಂತಹ ರಥವನ್ನ ಸಾಕ್ಷಾತ್ ಅಗ್ನಿದೇವ ಅರ್ಜುನನಿಗೆ ಕೊಟ್ಟಿರುವಂತಹದ್ದು. ಅದರಿಂದ ಅದು ಒಂದು ದೈವಿಕವಾದಂತಹ ರಥವಾಗಿರುವುದರಿಂದ ಅದು ಸಹಿತ ಒಂದು ಕಾರಣ. ಅದು ಇಡೀ ಯುದ್ಧದಲ್ಲಿ ಎಷ್ಟೊಂದು ಅಂದರೆ ಅತಿರಥ ಮಹಾರಥರನ್ನ ಎದುರಿಸುವಂತಹ ಒಂದು ಇದು, ಅಂತಹ ಸಮಯದಲ್ಲಿಯೂ ಸಹಿತ ಆ ರಥಕ್ಕೆ ಏನೂ ಆಗುವುದಿಲ್ಲ. ಅದರಿಂದ ಅದೊಂದು ದಿವ್ಯವಾದಂತಹ ರಥ. ಕಪಿಧ್ವಜ, ಧ್ವಜದಲ್ಲಿ ಸಾಕ್ಷಾತ್ ಆಂಜನೇಯ ನೆಲೆಸಿರ್ತಾನೆ ಅರ್ಜುನನ ರಥದ ಮೇಲೆ. ಕಪಿಧ್ವಜ ಆಂಜನೇಯ ಯುದ್ಧ ಆದಮೇಲೆ ಅಂದ್ರೆ ಆ ರಥ ಅಂದ್ರೆ ಅರ್ಜುನ ತಿಳ್ಕೊಂಡಿರ್ತಾನೆ, ಸ್ವಲ್ಪ ಅಹಂಕಾರ ಇರುತ್ತೆ, ತಾನೇ ಎಲ್ಲ ಮಾಡಿದ್ದು ಅನ್ನುವಂಥದ್ದು. ಅದರಿಂದ ಅವನು ಹೇಳ್ತಾನೆ ಸ್ವಲ್ಪ ಬಾ ಈ ಕಡೆ ಅಂತ ಕೃಷ್ಣ ಕರೆದಾಗ ಅಲ್ಲಿ ಹನುಮಂತ ಇರ್ತಾನೆ. ಸೊ ಹನುಮಂತ ಅವನು ನೋಡ್ತಾನೆ, ಎಷ್ಟು ಬಾಣಗಳನ್ನ ಹನುಮಂತ ಸ್ವತಃ ತಡೆದಿರ್ತಾನೆ ಅಲ್ಲಿ, ಆ ರಥಕ್ಕೇನು ಆಗದೆ ಇರೋ ತರ. ಎಂತೆಂಥ ಏನೋ ಶಕ್ತಿಯುತ ಅಸ್ತ್ರಗಳು ಪ್ರಯೋಗ ಆಗಿರುತ್ತೆ ಅಲ್ಲಿ ಆ ಯುದ್ಧ ಭೂಮಿಯಲ್ಲಿ. ಸೊ ಅಂತಹದ್ದನ್ನೆಲ್ಲ ಅವನು ತಡೆದ. ಅದರಿಂದ ಕಪಿಧ್ವಜ ಬಹಳ ಮುಖ್ಯವಾದದ್ದು. ಶಂಖನಾದ, ಈಗಷ್ಟೇ ನಾವು ಶಂಖನಾದದ ಬಗ್ಗೆ ನೋಡಿದ್ವಿ. ಗಾಂಡೀವ, ಅರ್ಜುನ ಹತ್ರ ಇರುವಂತಹದ್ದು ಪಾಶುಪತಾಸ್ತ್ರ ಇದೆ, ಸ್ವತಃ ಶಿವನಿಂದ ಅವನು ಪಡೆದಿರ್ತಾನೆ ಅದನ್ನ. ತ್ಯಕ್ತ ಜೀವಿತ ಅಂದ್ರೆ ಇವರು ಈ ತ್ಯಕ್ತ ಅಂದ್ರೆ ನಾವು ಎಲ್ಲವನ್ನ ತ್ಯಜಿಸುವಂತಹದ್ದು. ಅಂದ್ರೆ ತ್ಯಜಿಸುವುದು ಅಂದ್ರೆ ಇಲ್ಲಿ ಯಾವುದಕ್ಕೂ ನಾವು ಅಂಟುಕೊಳ್ಳದೆ ಇರುವಂತಹದ್ದು ಒಂದು. ಅದರಿಂದ ಅವರೊಂದು ತ್ಯಕ್ತ ಜೀವಿತವಾಗಿರುವುದರಿಂದ ಸಹಿತ ಅದು ಒಂದು ಕಾರಣ. ಅವರಿಗೆ ಮೋಕ್ಷದ ಏಕಾದಶಿ ಆವತ್ತಿನ ದಿನ, ಈ ಏಕಾದಶಿ ಬಹಳ ಮುಖ್ಯ. ವೈಷ್ಣವರಿಗೆ ಯಾರು ಕೃಷ್ಣನಲ್ಲಿ ಭಕ್ತಿಯನ್ನ ಮಾಡ್ತಾರೆ ಅವರಿಗೆ ಬಹಳ ಮುಖ್ಯ ಏಕಾದಶಿ. ಏಕಾದಶಿ ಅನ್ನುವಂಥದ್ದು 11ನೆಯ ದಿನ ಬರುವಂತಹದ್ದು ನಮ್ಮ ತಿಥಿಗಳ ಪ್ರಕಾರ. ಅದರಿಂದ ಆವತ್ತಿನ ದಿನ ಮೋಕ್ಷದ ಏಕಾದಶಿ. ಮೋಕ್ಷದ ಏಕಾದಶಿ ಬಹಳ ಮುಖ್ಯ, ಯಾಕೆಂದ್ರೆ ವೈಕುಂಠದ ದ್ವಾರ ತೆರೆದಿರುತ್ತೆ ಅನ್ನುವಂಥ ನಾವು ಇವತ್ತಿಗೂ ಸಹಿತ ಅದನ್ನು ನಂಬುತ್ತೇವೆ ಅಲ್ವಾ. ಅದರಿಂದ ಆ ಮೋಕ್ಷದ ಏಕಾದಶಿಯ ದಿವಸ ಅಂತಹ ಒಂದು ಯುದ್ಧ ಸ್ಟಾರ್ಟ್ ಆಗಿದೆ ಅಲ್ಲಿ. ಅದು ಭಾಗ್ಯದ ಲಕ್ಷ್ಮಿ ಇದೆ. ಭಾಗ್ಯಲಕ್ಷ್ಮಿ ಭಾಗ್ಯವನ್ನೇ ತಂದುಕೊಡತ್ತೆ. ಅದು ಎಲ್ಲಿ ಕೃಷ್ಣ ಇರ್ತಾನೋ ಅಲ್ಲಿ ಭಾಗ್ಯಲಕ್ಷ್ಮಿ ಇದ್ದೇ ಇರ್ತಾಳೆ. ಅದರಿಂದ ಭಾಗ್ಯಲಕ್ಷ್ಮಿಯೂ ಸಹ ಅಲ್ಲಿ ಇರುವುದರಿಂದ ಆ ಭಾಗ್ಯ ದೇವತೆ ಪಾಂಡವರಿಗೆ ಒಲಿದಿರುತ್ತೆ. ಋಷಿಕೇಶ ಇದ್ದಾನೆ, ಸ್ವತಃ ಕೃಷ್ಣ ಇದ್ದಾನೆ, ಅವನಿದ್ಮೇಲೆ ಯಾರಿಗಾದ್ರೂ ಸೋಲಾಗಲಿಕ್ಕೆ ಸಾಧ್ಯನಾ? ಅದರಿಂದ ಈ 9 ಕಾರಣಗಳನ್ನ ನಾವು ತಿಳ್ಕೊಳ್ಬಹುದು ಯಾಕೆ ಪಾಂಡವರು ಗೆಲ್ತಾರೆ ಅನ್ನುವಂಥದ್ದು. ಹರೇ ಕೃಷ್ಣ. ಅರ್ಜುನ ಉವಾಚ ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಮಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋಧುಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋಧವ್ಯಂ ಅಸ್ಮಿನ್ ರಣಸಮುದ್ಯಮೇ. ಹರೇ ಕೃಷ್ಣ. ಯಾರು ಹ್ಯಾಂಡ್ ರೇಸ್ ಮಾಡಿದಿರಿ? ದೀಪಾ. ಅರ್ಜುನ ಹೇಳಿದ, ಹೇ ಅಚ್ಯುತ, ಯುದ್ಧ ಮಾಡಲು ಸನ್ನದ್ಧವಾಗಿರುವ ಇವರನ್ನು ಮತ್ತು ಈ ಘೋರ ಶಸ್ತ್ರ ಸ್ಪರ್ಧೆಯಲ್ಲಿ ನಾನು ಯಾರೊಡನೆ ಹೋರಾಡಬೇಕೋ ಅವರನ್ನು ನೋಡಲು ಸಾಧ್ಯವಾಗುವಂತೆ ಈ 2 ಸೈನ್ಯಗಳ ಮಧ್ಯ ನನ್ನ ರಥವನ್ನು ನಿಲ್ಲಿಸು. ಇದು ಜನರಲಿ ಮಾಡುವಂತಹದ್ದು. ಯಾರೇ ಆಗ್ಲಿ ಈ ಒಂದು ಅಬ್ಸರ್ವೇಷನ್, ಸೈನ್ಯದ ವೀಕ್ಷಣೆಯನ್ನ ಮಾಡಬೇಕು. ಅದೇ ರೀತಿಯಾಗಿ ಅವನು ಹೇಳ್ತಾನೆ ಅರ್ಜುನ ಹತ್ರ, ಕೃಷ್ಣನ ಹತ್ರ ಹೇಳ್ತಾನೆ, ಕೃಷ್ಣ 2 ಸೈನ್ಯ ಮಧ್ಯದಲ್ಲಿ ತಗೊಂಡು ಹೋಗಿ ರಥವನ್ನ ನಿಲ್ಲಿಸು ಅನ್ನುವಂಥದ್ದು. ಸೊ ಅಲ್ಲಿ ಹೋದ್ಮೇಲೆ ಆ ರಥದ ವೀಕ್ಷಣೆ ಆದ್ಮೇಲೆ ಅವನು ಯುದ್ಧ ಮಾಡದೇ ಇರಲಿಕ್ಕೆ 5 ಕಾರಣವನ್ನ ಕೊಡ್ತಾನೆ. ಭಗವದ್ಗೀತೆ 1.28ರಲ್ಲಿ ಸಹಾನುಭೂತಿಯ ಬಗ್ಗೆ ಹೇಳ್ತಾನೆ. ಅದು ಏನು ಅಂತ ನಾವು ನೋಡೋಣ. ಆಮೇಲೆ ಸಹಾನುಭೂತಿ ಅಂದ್ರೆ ಯಾಕೆ ನಾನು ನನ್ನ ಗುರುಗಳು, ಹಿರಿಯರು, ಕಿರಿಯರು, ನನ್ನದೇ ಆದ ಬಂಧು ಬಾಂಧವರು ಅವರನ್ನೆಲ್ಲ ನಾನು ಯಾಕೆ ಕೊಲ್ಲಬೇಕು ಅನ್ನುವಂಥದ್ದು ಸಹಾನುಭೂತಿ. ಸಂತೋಷವಿಲ್ಲ, ಅವರನ್ನೆಲ್ಲ ಕೊಂದುಬಿಟ್ಟು ನನಗೆ ರಾಜ್ಯ ಸಿಕ್ಕಿದ್ರೂ ನಾನು ಯಾತಕ್ಕಾಗಿ ಆ ರಾಜ್ಯವನ್ನ ಆಳಬೇಕು. ಇದು ನೋಡಿ ಸತ್ವಗುಣದವನ ನಿಜವಾದ ಒಂದು, ಅವನು ಆಕ್ಷನ್ ತಗೊಳ್ಳೋ ಮೊದಲು ಅದರ ಸತ್ಯಾಸತ್ಯತೆ ಬಗ್ಗೆ ಅಟ್ಲೀಸ್ಟ್ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಆದರೆ ಧೃತರಾಷ್ಟ್ರನಾಗ್ಲಿ ದುರ್ಯೋಧನಾಗ್ಲಿ ಅದನ್ನ ಮಾಡಿಲ್ಲ.
ಆದರೆ ಅರ್ಜುನ ಮಾಡ್ತಾ ಇದ್ದಾನೆ. ಅವನಿಗೆ ಈ ಕಾರಣಗಳ ಎದುರಿಕೆ ಕಾಣಿಸ್ತೆ. ಶಾಸ್ತ್ರದಲ್ಲಿ ಏನ್ ಹೇಳಿದೆ, ನಾವು ಈ ತರ ಮಾಡಬಾರ್ದು ಅನ್ನುವಂಥದ್ದನ್ನೆಲ್ಲ ಹೇಳಿದೆ. ಆದ್ರೆ ನಾನು ಇದನ್ನ ಮಾಡ್ತಾ ಇದ್ದೀನಲ್ಲ ಇಲ್ಲಿ, ಅದು ಸರಿನಾ? ಅಥವಾ ನನಗೆ ಸಂತೋಷ ಎಲ್ಲಿಂದ ಸಿಗತ್ತೆ? ನನಗೆ ಯಾತಕ್ಕಾಗಿ ನಾನು ಯುದ್ಧ ಮಾಡ್ಬೇಕು? ಎಲ್ಲರನ್ನು ಕೊಂದ್ಬಿಡ್ತೇನೆ. ನಾನು ಎದುರುಗಡೆ ನಮ್ಮ ಸಂಬಂಧಿಕರು ಎಲ್ಲರೂ ಇದ್ದಾರೆ, ಅಲ್ಲಿ ಗುರುಗಳಿದ್ದಾರೆ, ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ. ಅವರನ್ನೆಲ್ಲ ನಾನು ಕೊಂದ್ಬಿಟ್ಟು ನಾನು ಯಾಕೆ ರಾಜ್ಯ ಬೇಕು ನನಗೆ ಅನ್ನುವಂಥದ್ದನ್ನು ಸಹಿತ ಅವನು ಆಲೋಚನೆ ಮಾಡ್ದ. ಆ ಸಮಯದಲ್ಲಿಯೂ ಅವನು ತನ್ನ ಸ್ಥೀಮತೆ ಕಳ್ಕೊಳ್ಳದೇನೆ ಆದರೂ ಸಹಿತ ಈ ರೀತಿಯಾದ ಪ್ರಶ್ನೆಯನ್ನು ಅವನಿಗೆ ಬರತ್ತೆ ಆಲೋಚನೆ ಮಾಡಲಿಕ್ಕೆ. ಪಾಪ, ಗುರು ಹತ್ಯೆ, ಬ್ರಹ್ಮ ಹತ್ಯೆ, ಶಿಶು ಹತ್ಯೆ, ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ, ಅವನಿಗಿಂತ ಚಿಕ್ಕವರಿದ್ದಾರೆ, ಅವರನ್ನೆಲ್ಲ ಕೊಂದುಬಿಡ್ತೇನೆ ನಾನು. ಅದರಿಂದ ಅಂತಹ ಹತ್ಯೆಗಳನ್ನ ಮಾಡಿ ಶಾಸ್ತ್ರ ಹೇಳತ್ತೆ, ಆ ರೀತಿ ಹತ್ಯೆ ಮಾಡಿದರೆ ಖಂಡಿತವಾಗಿ ನಮಗೆ ನರಕವೇ ಗತಿ. ಆದ್ರಿಂದ ಅವನು ಆಲೋಚನೆ ಮಾಡ್ತಾನೆ, ನಾನು ಇಂಥವರನ್ನ ಕೊಲ್ತಾ ಇದ್ದೇನೆ. ಭೀಷ್ಮಾಚಾರ್ಯರಿದ್ದಾರೆ, ದ್ರೋಣಾಚಾರ್ಯರಿದ್ದಾರೆ, ಕೃಪಾಚಾರ್ಯರಿದ್ದಾರೆ, ಅಂಥವರನ್ನ ಆಚಾರ್ಯರು, ಗುರುಗಳು ನಮಗೆ ವಿದ್ಯಾದಾನ ಮಾಡಿದವರು, ಅಂಥವರನ್ನ ಕೊಂದು ನಾನು ಕೊಲ್ಲಬೇಕಾಗತ್ತೆ. ಯುದ್ಧದಲ್ಲಿ ಏನಾಗತ್ತೆ? ನನಗೆ ಪಾಪ ಅಂಟ್ಕೊಳ್ಳುತ್ತೆ. ಯಾಕೆ ನಾನು ಯುದ್ಧ ಮಾಡಬೇಕು? ಆಮೇಲೆ ಹೇಳ್ತಾನೆ ಕುಟುಂಬ ಸಂಪ್ರದಾಯದ ನಾಶ. ಯಾಕೆಂದ್ರೆ ಈಗ ನೋಡಿ, ಮನೆಯಲ್ಲಿ ಯಜಮಾನನೇ ಇಲ್ಲದ ಮನೆ ಹೇಗಿರತ್ತೆ? ಈಗ ರಾಜನೇ ಇಲ್ಲದ ದೇಶ, ರಾಜ್ಯ ಹೇಗಿರತ್ತೆ ಹೇಳ್ಬಹುದಾ ನೀವು? ಹರೇ ಕೃಷ್ಣ. ಯಾರಾದ್ರೂ ರಾಜನೇ ಇಲ್ಲದ ರಾಜ್ಯ ಅಥವಾ ಯಜಮಾನನೇ ಇಲ್ಲದ ಮನೆ ಹೇಗಿರಬಹುದು? ದೀಪಾ ಮಾತಾಜಿ ಹೇಳಿ. ಇದು ಈಗ ದಾರ ಹರಿದ ಗಾಳಿಪಟದಂತೆ ಕೇಂದ್ರೀಕೃತ ಆಗಿರಲ್ಲ ರೀ, ಅದು ಹಂಗೆ ತಿರುಗ್ತಾ ಇರುತ್ತ. ಅದು ಅನ್ಕಂಟ್ರೋಲ್ ಇರುತ್ತೆ ಅನ್ನುವಂಥದ್ದು. ಅದು ಯಾವುದೇ ರೀತಿಯಾದ ನಮ್ಮ ಹಿಡಿತದಲ್ಲಿ ಇರುವುದಿಲ್ಲ. ಅದು ಏನಾಗತ್ತೆ ಅನ್ನೋದು ಗೊತ್ತಿಲ್ಲ. ಅದರಿಂದ ಅವನು ಹೇಳ್ತಾನೆ ಕುಟುಂಬ ಸಂಪ್ರದಾಯಗಳು. ಈಗ ಒಂದು ಶಾಸ್ತ್ರ ಏನ್ ಹೇಳುತ್ತೆ, ಒಂದು ಕುಟುಂಬ ಹೇಗಿರಬೇಕು, ಅಲ್ಲಿರುವವರಿಗೆ ಕರ್ತವ್ಯ ಏನು ಅನ್ನುವಂಥದ್ದಿದೆ. ಉದಾಹರಣೆಗೆ ಈಗ ನಾವು ಶ್ರಾದ್ದ ಅನ್ನುವಂಥದ್ದನ್ನ ಮಾಡ್ತೇವೆ, ಅಥವಾ ಕೆಲವು ಸಂಸ್ಕಾರಗಳನ್ನ ಮನೆಯಲ್ಲಿ ಮಾಡ್ತೇವೆ. ಸೊ ಆ ರೀತಿಯಾದಂತಹ ಯಾವುದೇ ಒಂದು ಸಂಪ್ರದಾಯ ಇರೋದಿಲ್ಲ. ಯಾಕೆಂದ್ರೆ ಈ ಸ್ತ್ರೀಯರು ಅವರ ಯಜಮಾನರೆಲ್ಲ ಯುದ್ಧದಲ್ಲಿ ಮಡಿದರೆ ಅವರು ವ್ಯಭಿಚಾರಿಣಿಗಳಾಗಬಹುದು, ಧರ್ಮಗಳನ್ನ ಆಚರಿಸದೇ ಇರಬಹುದು, ಮಕ್ಕಳಿರ್ತಾರೆ, ಅವರು ಸಹಿತ ಅಧರ್ಮಿಗಳಾಗಬಹುದು. ಅವರಿಗೆ ಯಾರು ಮಾರ್ಗದರ್ಶನ ಮಾಡುವವರು ಇರುವುದಿಲ್ಲ. ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತೇವೆ ನಾವು. ಆದರೆ ರಾಜನೇ ಇಲ್ಲದೆ ಇದ್ಮೇಲೆ ಏನ್ ಕತೆ ಆಗ್ಬೋದು ಅವ್ರದ್ದು ಅನ್ನುವಂಥದ್ದು. ಅದರಿಂದ ಕುಟುಂಬ ಸಂಪ್ರದಾಯ ಅನ್ನುವಂಥದ್ದು ಸರಿಯಾಗಿ ನಡ್ಕೊಂಡು ಹೋಗೋದಿಲ್ಲ ಅನ್ನುವ ಮಾತನ್ನ ಅರ್ಜುನ ಇಲ್ಲಿ ಹೇಳ್ತಾನೆ. ಅದಕ್ಕೂ ಸಹಿತ ನಾನು ಕಾರಣನಾಗ್ತೇನೆ, ಆದ್ರಿಂದ ನಾನು ಯುದ್ಧ ಮಾಡುವುದಿಲ್ಲ ಅನ್ನೋ ಮಾತನ್ನ ಹೇಳ್ತಾನೆ. ಕೊನೆಯದಾಗಿ ಇಷ್ಟೆಲ್ಲ ಕಾರಣಗಳನ್ನ ಆಲೋಚನೆ ಮಾಡಿದ ಮೇಲೆ ಅವನಿಗೆ ಅನ್ಸತ್ತೆ, ನಾನೀಗ ಏನ್ ಮಾಡ್ಬೇಕು ಅನ್ನೋದು ನನಗೆ ತೋಚ್ತಾ ಇಲ್ಲ. ನಾನು ಯುದ್ಧ ಮಾಡ್ಲೋ ಬೇಡ್ಲೋ, ಶಸ್ತ್ರ ಎತ್ಕೊಳ್ಳೋ ಬೇಡವೋ, ಅಥವಾ ಇಲ್ಲಿಂದ ಓಡ್ ಹೋಗ್ಲೋ, ಕೃಷ್ಣ ನನಗೇನು ಅರ್ಥ ಆಗ್ತಾ ಇಲ್ಲ, ಬೇಡ ನನಗೆ ಯುದ್ಧ ಅಂತ ಶಸ್ತ್ರವನ್ನ ಇಟ್ಬಿಡ್ತಾನೆ. ಸೊ ಇಲ್ಲಿ ದೃಷ್ಟ್ವೇ ವಂಶಜನ, ಇದು ಸಹಾನುಭೂತಿ ಬಗ್ಗೆ ಹೇಳ್ತಾನೆ ಅವನು ಇಲ್ಲಿ. ದೃಷ್ಟ್ವೇ ವಂಶಜನಂ ಕೃಷ್ಣ ಯುಯುಸ್ಸಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಹರೇ ಕೃಷ್ಣ. ಅರ್ಜುನನು ಹೇಳಿದನು, ಕೃಷ್ಣ ಯುದ್ಧಾಭಿಲಾಷೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ನನ್ನ ನೆಂಟರಿಷ್ಟರನ್ನು ನೋಡಿ ನನ್ನ ಅವಯವಗಳು ಕಂಪಿಸುತ್ತಿದೆ ಮತ್ತು ಬಾಯಿಯು ಒಣಗುತ್ತಿದೆ. ಭಯ ಆಗ್ತಾ ಇದೆ ಅವನಿಗೆ. ಈಗ ಸಾಧಾರಣ ಆಗಿ ಈಗ ಸಪೋಸ್ ಈಗ ಅಂತಹ ಒಂದು ಸನ್ನಿವೇಶದಲ್ಲಿ ನನ್ನ ಎದುರುಗಡೆ ನಮ್ಮ ಯಾವುದೋ ಒಂದು, ಈಗ ನಾವು ಭೌತಿಕವಾಗಿ ನೋಡ್ಕೊಂಡ್ರೆ ನಮ್ಮ ಯಾವುದೋ ಒಂದು ಪ್ರೈಮರಿ ಸ್ಕೂಲಲ್ಲೋ ಕಾಲೇಜಿನಲ್ಲೋ ಅಥವಾ ಏನೋ ಬೇರೆ ಕಡೆ ನಮ್ಮ ಗುರುಗಳು ಯಾರಾದ್ರೂ ಎದುರುಗಡೆ ನಿಂತು ನಾವು ಅವ್ರಿಗೆ ಹೋಗಿ ಹೊಡಿಬೇಕಂದ್ರೆ ಹೊಡಿಲಿಕ್ಕೆ ಆಗತ್ತೆ ನಮ್ಗೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, ಯಾರ್ದೋ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳೆಲ್ಲ ಅಲ್ಲಿದ್ದಾರೆ, ಕೆಲವರು ಅವನಿಗಿಂತ ಚಿಕ್ಕವ್ರಿಗೆ ವಯಸ್ಸಿನಲ್ಲಿ, ಅಂಥವರಿಗೆಲ್ಲ ಹೋಗಿ ಹೊಡೆದು ಬಿಡ್ಲಿಕ್ಕೆ ಆಗತ್ತಾ? ಮನಸ್ಸೊಪ್ಪತ್ತ? ಆದ್ರಿಂದ ಅವನು ಹೇಳ್ತಾ ಇದ್ದಾನೆ, ನನ್ನ ಅವಯವ ಕಂಪಿಸ್ತಾ ಇದೆ, ಬಾಯಿ ಒಣಗ್ತಾ ಇದೆ, ನನಗೆ ಆಗ್ತಾ ಇಲ್ಲ ಯುದ್ಧ ಮಾಡ್ಲಿಕ್ಕೆ ಅನ್ನೋ ಮಾತನ್ನು ಅವನು ಹೇಳ್ತಾನೆ. ನಚ ಶ್ರೇಯೋ ಪಶ್ಯಾಮಿ ಹತ್ವಾ ಸ್ವಜನಮಾವಹೆ ನಾಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿ ಚ. ಹರೇ ಕೃಷ್ಣ. ಸ್ಯಾಮ್ಸಂಗ್ SM-E1 ಓದ್ತೀರಾ? ಹೇ ಕೃಷ್ಣ, ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಯಾವ ಶ್ರೇಯಸ್ಸು ಆಗಲಾರದು. ಅನಂತರವು ನಾನು ಯಾವುದೇ ವಿಜಯವನ್ನಾಗಲಿ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸಲಾರೆ. ಅದರಿಂದ ಏನ್ ಶ್ರೇಯಸ್ ಸಿಗತ್ತೆ ನನಗೆ?
ನನಗೆ ಯಾಕೆ ಈ ರಾಜ್ಯ, ನನಗೆ ಯಾಕೆ ಈ ಸುಖ ಅನ್ನುವಂಥದ್ದನ್ನು ಅವನು ಇಲ್ಲಿ ಹೇಳ್ತಾ ಇದ್ದಾನೆ. ಪಾಪಮೇವಾಶ್ರಯೇದಸ್ಮಾನ್ ಅತ್ವೈ ತಾನ ತಥಾಯಿನಃ ತಸ್ಮಾನ್ನಾರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸಬಾಂಧವಾನ್ ಸ್ವಜನಂ ಹೇ ಕಥಂ ಹತ್ವಾ ಸುಖಿನಃ ಶ್ಯಾಮ ಮಾಧವ. ಹರೇ ಕೃಷ್ಣ. ಸ್ಯಾಮ್ಸಂಗ್ SME1 ಗೊತ್ತಿರಾ? ಇಲ್ಲ ದೀಪಾ ಶಿವಕುಮಾರ್ ಯಾರಾದ್ರೂ ಒಬ್ರು ಓದಿ. ಇಂತಹ ಆಕ್ರಮಣಕಾರರನ್ನು ಕೊಂದರೆ ನಮಗೆ ಪಾಪವೇ ಘಟಿಸುತ್ತದೆ. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಭಾಗ್ಯ ದೇವತೆಯ ಪತಿಯಾದ ಮಾಧವನೇ, ನಮ್ಮ ಬಂಧುಗಳನ್ನೇ ಕೊಂದು ನಾವು ಏನನ್ನು ಪಡೆಯುತ್ತೇವೆ? ನಾವು ಸುಖವಾಗಿರಲು ಹೇಗೆ ಸಾಧ್ಯ? ನಾನು ಆಲೋಚನೆ ಮಾಡ್ತಾ ಇದ್ದೇನೆ, ಹೇಗೆ ನನಗೆ ಸುಖ ಸಿಗತ್ತೆ? ನಮ್ಮ ಬಂಧುಗಳನ್ನೇ, ಸ್ವಂತ ಸಂಬಂಧಿಕರನ್ನೇ ಕೊಂದ್ಬಿಟ್ರೆ ಏನು ಸಿಗತ್ತೆ ಅಲ್ವಾ? ಹತ್ವಾಹ ಅಂದ್ರೆ ಸ್ವಜನಂ ಹಿ ಕಥಂ ಹತ್ವಾ, ಸ್ವಂತ ಸಂಬಂಧಿಕರನ್ನೇ ಕೊಲ್ಲಿಕ್ಕೆ ಹೇಗೆ ಸಾಧ್ಯ? ಆದ್ರೆ ಇದನ್ನ ದುರ್ಯೋಧನ, ಧೃತರಾಷ್ಟ್ರ ಸ್ವಲ್ಪನೂ ಆಲೋಚನೆ ಮಾಡಲಿಲ್ಲ. ಉತ್ಸನ್ನ ಕುಲ ಧರ್ಮಾಣ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸೋ ಭವತೀನ್ಯನು ಶುಶ್ರುಮ. ಹರೇ ಕೃಷ್ಣ. ವೀಣಾಶ್ರೀ. ಜನರನ್ನು ಪಾಲಿಸುವ ಏ ಜನಾರ್ದನ, ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡುವವರು ನರಕವಾಸಿಗಳಾಗುತ್ತಾರೆ ಎಂದು ಗುರು ಶಿಷ್ಯ ಪರಂಪರೆಯಿಂದ ಕೇಳಿದ್ದೇನೆ. ಹರೇ ಕೃಷ್ಣ. ಇದೆಲ್ಲ ಅವನಿಗೆ ಗೊತ್ತಿದೆ. ಅವನು ಸಮಾಧಿಯಲ್ಲಿ ಇದನ್ನ ಅಂದ್ರೆ ತಾನು ಯುದ್ಧ ಮಾಡಬಾರದು, ಯುದ್ಧ ಅನ್ನುವಂಥದ್ದು ಘೋರ ಪಾಪ ಅನ್ನುವಂಥದ್ದನ್ನ ಅವನು ಇಲ್ಲಿ ತಳ್ಕೊಂಡು ಕೇಳ್ತಾ ಇದ್ದಾನೆ ಕೃಷ್ಣನಿಗೆ. ನಾನು ಯಾಕೆ ಯುದ್ಧ ಮಾಡಬೇಕು ಅನ್ನುವಂಥ ಮಾತನ್ನ. ನಚೈತದ್ವಿದ್ಮ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿವಾ ನೋ ಜಯೇಯುಃ ಯಾನೇವ ಹತ್ವಾ ನ ವಿಷಾಮಸ್ ತೇವ ಸ್ಥಿತ ಪ್ರಮುಖೇ ಧಾರ್ತರಾಷ್ಟ್ರಾಃ. ಹರೇ ಕೃಷ್ಣ. ಜೈ ಸಾಯಿ. ಅವರನ್ನು ಸೋಲಿಸುವುದು ಸೋಲಿಸುವುದು ಅಥವಾ ಅವರಿಂದ ಸೋಲುವುದು, ಎರಡರಲ್ಲಿ ಯಾವುದು ಉತ್ತಮ ಎಂದು ನಮಗೆ ತಿಳಿಯದು. ನಾವು ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ ನಮಗೆ ಜೀವಿಸಬೇಕೆಂಬ ಆಸೆ ಇರುವುದಿಲ್ಲ. ಆದರೂ ರಣರಂಗದಲ್ಲಿ ಅವರೆಲ್ಲ ನಮ್ಮ ಮುಂದೆ ನಿಂತಿದ್ದಾರೆ. ಹೌದು ಅಲ್ವಾ? ಎಲ್ಲರೂ ನಮ್ಮ ಎದುರುಗಡೆ ನಿಂತಿದ್ದಾರೆ. ರಣರಂಗ ಇದು, ಯುದ್ಧ ಭೂಮಿ. ಯುದ್ಧ ಭೂಮಿಯಲ್ಲಿ ಯುದ್ಧಕ್ಕೆ ಬಂದವರು ಯುದ್ಧದಿಂದ ಓಡೋಗ್ಲಿಕ್ಕೆ ಸಾಧ್ಯವಿಲ್ಲ. ಅದನ್ನೇ ಮುಂದೆ ಕೃಷ್ಣ ಹೇಳ್ತಾನೆ. ಏನು ಕರ್ತವ್ಯ ಅನ್ನುವಂಥದ್ರ ಬಗ್ಗೆ ಹೇಳ್ತಾನೆ. ಯಾವುದು ಉತ್ತಮ ಅಂತ ನನಗೆ ತಿಳಿತಾ ಇಲ್ಲ, ನಿರ್ಣಯ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆದ್ರಿಂದ ಎಲ್ಲ ನಮ್ಮ ಮುಂದೆ ಇದ್ದಾರೆ, ನಾನೇನು ಮಾಡಬೇಕು? ಸೊ ಈ ರೀತಿಯಾಗಿ ಇವತ್ತಿನ ಅಧ್ಯಾಯ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸಂಕ್ಷಿಪ್ತವಾಗಿ ಮೊದಲನೇ ಅಧ್ಯಾಯ ನಾವು ನೋಡಿದ್ದೇವೆ. ಇದು ಅರ್ಜುನ ವಿಷಾದ ಯೋಗ ಅನ್ನುವಂತಹದ್ದು. ಸೊ ಇಲ್ಲಿ ಮೊದಲನೇದಾಗಿ ಧೃತರಾಷ್ಟ್ರ ಕೇಳ್ತಾನೆ, ಕಿಮ ಕುರ್ವತ ಮಾಮಕ ಪಾಂಡವಾಶ್ಚೈವ ಅನ್ನುವಂಥದ್ದು. ಸೊ ಆ ರೀತಿಯಾಗಿ ಹುಳಿ ಹಿಂಡಿ ನನ್ನವರು ಮತ್ತೆ ಪಾಂಡವರು ಬೇರೆ, ನಾವೇ ಬೇರೆ ಪಾಂಡವರೇ ಬೇರೆ ಅನ್ನುವಂತಹ ಮಾತನ್ನ ಅವನು ಹೇಳ್ತಾನೆ. ದುರ್ಯೋಧನ ಹೇಳ್ತಾನೆ, ಅವನು ರಾಜಕೀಯ ಮುತ್ಸದ್ದಿ, ಅವನಿಗೆ ಎಲ್ಲರೂ ಯುದ್ಧ ಮಾಡಬೇಕು, ರೆಡಿ ಆಗಿರ್ಬೇಕು, ಅಷ್ಟೇ ಸಂಬಂಧ ಅವನಿಗೆ ಅನ್ನುವಂತಹದ್ದು. ಅದರಿಂದ ಅವನು ಯಾವುದ್ರ ಬಗ್ಗೆ ಆಲೋಚನೆ ಮಾಡಲ್ಲ. ಶಂಕನಾದಗಳಾಗತ್ತೆ. ಅರ್ಜುನ ಇದರಿಂದ ಪಕ್ಷವನ್ನ ಯುದ್ಧ ಭೂಮಿಯಲ್ಲಿ ನೋಡ್ತಾನೆ. ನೋಡಿದ ಮೇಲೆ ತಾನು ಯಾಕೆ ಹೋರಾಟ ಮಾಡುವುದಿಲ್ಲ ಅನ್ನುವಂತಹ ಕಾರಣವನ್ನ ಹೇಳಿ ಶಸ್ತ್ರವನ್ನ ಭಗವಂತನ ಹತ್ರ ಇಟ್ಬಿಟ್ಟು ಶರಣಾಗತನಾಗ್ತಾನೆ. ನಾಳಿನ ಅಧ್ಯಾಯದಲ್ಲಿ ಈ 5 ಕಾರಣಗಳಿಗೆ ಭಗವಂತ ಏನು ಹೇಳ್ತಾನೆ ಅನ್ನುವಂಥದ್ದನ್ನು ನಾಳೆ ಕೃಷ್ಣನ ಎಂಟ್ರಿ ಆಗತ್ತೆ. ಸೊ 2ನೇ ಶ್ಲೋಕದಿಂದ ಬರ್ತಾನೆ ಅವನು. ಆಮೇಲೆ ಅವನು ಏನು ಹೇಳ್ತಾನೆ, ಅದರಿಂದ ನಾಳೆಯ ಅಧ್ಯಾಯ ಗೀತಾ ಸಾರ ಅಂತಾನೆ ಕರೀತಾರೆ. ಅದರಿಂದ ಅಂದ್ರೆ ಭಗವದ್ಗೀತೆಯ ಮುಖ್ಯ ಏನು ಸಾರ ಇದೆ ಅದು ನಾಳಿನ ಅಧ್ಯಾಯದಲ್ಲಿ ಸಿಗುತ್ತೆ. ಅದು ಆಮೇಲೆ ವಿಸ್ತಾರವಾಗಿ ನಾವು ಬೇರೆ ಬೇರೆ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಮುಂದೆ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ಏನಾದರೂ ಹೇಳಲಿಕ್ಕೆ ಶೇರ್ ಮಾಡಲಿಕ್ಕಿದ್ರೆ ನೀವು ಶೇರ್ ಮಾಡ್ಬೋದು. ಈಗ ತಪ್ಪದೇ ಅಟೆಂಡ್ ಮಾಡಿ, ಯಜ್ಞವನ್ನು ನಾವು ಪೂರ್ತಿ ಮಾಡಬೇಕು. ಓಕೆ. ಹರೇ ಕೃಷ್ಣ. ಯಾರಿಗಾದರೂ ಏನಾದರೂ ಅಟೆಂಡೆನ್ಸ್ ಎಲ್ಲರೂ ಹಾಕಿದ್ದೀರಾ ಅಂದ್ಕೊಳ್ತೀನಿ. ಮತ್ತು ವೀಣಾಶ್ರೀ ಮಾತಾಜಿ ಏನಾದರೂ ಹೇಳಲಿಕ್ಕಿದೆಯಾ ಮಾತಾಜಿ? ಹರೇ ಕೃಷ್ಣ. ಶ್ವೇತಾ ಮಾತಾಜಿ ಏನಾದರೂ ಹೇಳಲಿಕ್ಕಿದೆಯಾ? ಓಕೆ. ಹರೇ ಕೃಷ್ಣ. ಬೇರೆ ಯಾರಿಗಾದರೂ ಏನಾದರೂ ಹೇಳಲಿಕ್ಕಿದೆಯಾ? ಎಸ್ ಆರ್ ನೋ?
ನೋ ಅಂದ್ರೆ ನೋ ಹೇಳಿ, ಎಸ್ ಅಂದ್ರೆ ಎಸ್. ಹರೇ ಕೃಷ್ಣ. ಓಕೆ, ಧನ್ಯವಾದಗಳು ಎಲ್ರಿಗೂ. ಸೊ ಇವತ್ತಿನ ಅಧ್ಯಾಯವನ್ನ ನಾವು ನಾಳಿನ ಅಧ್ಯಾಯದಿಂದ ಅಧ್ಯಾಯ ಕ್ಲಾಸ್ ಮುಗಿದ ಮೇಲೆ ನಾವು ಒಂದು ರೌಂಡ್ ಹರೇ ಕೃಷ್ಣ ಮಹಾಮಂತ್ರ ಜಪಿಸೋಣ. ಬಟ್ ಇವತ್ತು ಇಲ್ಲಿಗೆ ಕ್ಲಾಸನ್ನು ಎಂಡ್ ಮಾಡೋಣ. 15 ನಿಮಿಷ ಜಾಸ್ತಿ ತಗೊಂಡಿದ್ದೇನೆ, ಕ್ಷಮೆ ಇರಲಿ. ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಭಗವದ್ಗೀತಾ ಗ್ರಂಥ ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ. ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತರಿಗೂ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳೆಲ್ಲರಿಗೂ. ಶುಭರಾತ್ರಿ. ಹರೇ ಕೃಷ್ಣ. ಶುಭರಾತ್ರಿ ಸ್ವಾಮೀಜಿ. ಹರೇ ಕೃಷ್ಣ. ನಾಳೆ ಭೇಟಿ ಆಗೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಧನ್ಯವಾದ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳೆಲ್ಲರಿಗೂ. ಚಾಟಲ್ಲಿ ಏನಾದರೂ ಮೆಸೇಜಸ್ ಹರೇ ಇದೆಯಾ? ಕೃಷ್ಣ ಗುರುಜಿ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕದೇ ಇದ್ದವ್ರು ಹಾಕಿ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು.